ಚರಿತ್ರೆಯನ್ನು ಸಂಘ ಪರಿವಾರ ಸರಕಾರಗಳು ಅದನ್ನು ಮುಗಿಸಿಬಿಡುವ ಒಂದು ಕುತಂತ್ರದಲ್ಲಿ ಇದ್ದ ಸಂದರ್ಭದಲ್ಲಿ ಟಿಪ್ಪು ಕಾಸಿಂ ಅಲಿಯವರು ಪ್ರಪ್ರಥಮವಾಗಿ ಸಂಘಟನೆಯನ್ನು ಕಟ್ಟಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ತೋರಿಸಿಕೊಡಲು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇಂಥ ಒಂದು ವ್ಯಕ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಣ್ಣಿಗೆ ಪ್ರಪ್ರಥಮವಾಗಿ ಕಾಲಿಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ತಟ್ಟಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಇವರು ಈ ಸಂಘಟನೆ ಯಾತಕ್ಕೋಸ್ಕರ ಮಾಡಿದ್ದಾರೆಂದರೆ, ನಮ್ಮ ಈ ದೇಶದ ಚರಿತ್ರೆಗಳು ನಾಶ ಮಾಡುವ ಈ ಸಂದರ್ಭದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಮುಂದಿನ ಪೀಳಿಗೆ ಅವರ ಆ ಚರಿತ್ರೆಯನ್ನು ಇಲ್ಲದಂತ ಮಾಡುವ ಈ ಕಾಲಘಟ್ಟದಲ್ಲಿ ಈ ಸಂಘಟನೆ ಮುಖಾಂತರ ಅವರಿಗೆ ಆ ಚರಿತ್ರೆಯನ್ನೊಂದು ಉಳಿಯುವಂತೆ ಮಾಡಲು ಒಂದು ಪ್ರಯತ್ನ ಮಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ರೀತಿ 2018ರಲ್ಲಿ ಗೌರವಾನ್ವಿತ ಟಿಪ್ಪು ಕಾಸಿಂ ಅಲಿ ಅವರು ನನ್ನನ್ನು ಕರೆದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಘಟನೆಯ ಅಧ್ಯಕ್ಷವನ್ನು ನನ್ನ ಹೆಗಲಿಗೆ ಕೊಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾ 2018 ತನಕ 2021 ಇಸ್ವಿ ತನಕ ನಾವು ಟಿಪ್ಪು ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೇವೆ. ಯಾವುದೇ ಸರ್ಕಾರದ ಅಡೆತಡೆಗಳಿದ್ದರೂ, ಇಲಾಖೆಗಳ ಅಡೆತಡೆಗಳಿದ್ದರೂ, ಸಂಘ ಪರಿವಾರದ ಅಡೆತಡೆಗಳಿದ್ದರೂ ನನಗೆ ಕೊಟ್ಟಂತಹ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಂತಕ್ಕಾಗಿ ಟಿಪ್ಪು ಸುಲ್ತಾನ್ರ ಟಿಪ್ಪು ಜಯಂತಿಯನ್ನು ಯಾವುದೇ ಬೆಟ್ಟ ಗುಡ್ಡಗಳು ಎದುರಾದರೂ ನಾನು ಬಿಡದೆ ಎದೆಗೊಟ್ಟು ನಾನು ಟಿಪ್ಪು ಜಯಂತಿಯನ್ನು ಮಾಡಿದ ಹೆಗ್ಗಳಿಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ಟಿಪ್ಪು ಅಭಿಮಾನಿಗಳಿಗೂ ಇದೆ ಎಂದು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಬಹುಶಃ ಒಂದು ಸಂಘಟನೆ ನಾವು ಯಾತಕ್ಕೋಸ್ಕರ ಮಾಡುತ್ತೇವೆ ಅಂದರೆ, ಒಂದು ಸಂಘಟನೆಯಲ್ಲಿ ನಾವು ಹೆಸರಿಟ್ಟು ನಾವು ಮನೆಯಲ್ಲಿ ಕೂತ್ಕೊಳ್ಳುವರಂತ ಆಗಬಾರದು. ಟಿಪ್ಪುವಿನ ಹೆಸರಲ್ಲಿ ನಾವು ಯಾವುದೇ ಕಮ್ಯುನಲ್ ಮಾಡುವುದಿಲ್ಲ, ಯಾವುದೇ ಕೋಮುವಾದಿ ಕೆಲಸಗಳನ್ನು ಮಾಡುವುದಿಲ್ಲ. ಟಿಪ್ಪುವಿನ ಹೆಸರಿನಲ್ಲಿ ಬಡ ಜನರಿಗೆ ನಾವು ನಮ್ಮಿಂದ ಆಗುವ ಕಾರ್ಯ ಕೆಲಸಗಳನ್ನು ಮಾಡುತ್ತಾ ಬಡವರ ಕಣ್ಣೀರು ಒರೆಸುವ ಕೆಲಸವನ್ನು 2018ರಿಂದ ಈ ತನಕ ನಾವು ಮಾಡುತ್ತಾ ಬಂದಿದ್ದೇವೆ. ಬಹುಶಃ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಮೊನ್ನೆ ಯುಟಿಕಾದರು ಬರಲಿಕ್ಕೆ ಹಾಗೂ ಐವಂಟಿಸಿ ಅವರ ಬಳಿಗೆ ಒಂದು 10 ನಿಮಿಷ ಇದೆ. ಆದ್ದರಿಂದ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಅವರ ಬಗ್ಗೆ ನಿಮಗೆ ಸ್ವಲ್ಪ ನಾನು ಹೇಳಲೇಬೇಕು. ಯಾಕೆ ಅವರನ್ನು ಪ್ರಪ್ರಥಮವಾಗಿ ಅವರು ಹೇಳಿದ್ದಾರೆ, ನನಗೆ ಈ ಸಂಘಟನೆ ಒಂದು ಇದು ಕೊಡುವಾಗ ಎಲ್ಲ ಜಾತಿ ವರ್ಗದವನ್ನು ಮಾಡಬೇಕು. ಟಿಪ್ಪು ಸುಲ್ತಾನ್ ಸಂಘಟನೆಯಲ್ಲಿ ಉಪಾಧ್ಯಕ್ಷನಾಗಿ ವಿಷ್ಣುಮೂರ್ತಿ ಭಟ್ ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರಾಗಿ ಹಾಗೂ ಕಾರ್ಮಿಕರ ಚಳವಳಿ ಮಾಡಿದವರಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಿಕ್ಷಾ ಯೂನಿಯನ್ ಕೆಲಸ ಮಾಡಿದಂತ ಹೆಸರಾಂತ ಒಬ್ಬ ವ್ಯಕ್ತಿಯಾಗಿದ್ದಾರೆ ವಿಷ್ಣುಮೂರ್ತಿ ಭಟ್ ಅವರು. ವಿಷ್ಣುಮೂರ್ತಿ ಭಟ್ ಅವರು 2018ರಿಂದ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ. ಬಹುಶಃ ಎಲ್ಲರೂ ನೀವು ಜೋರಾಗಿ ಅವರಿಗೆ ಒಂದು ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎರಡನೇದಾಗಿ ನಮ್ಮ ಸಂಘಟನೆಗೆ ಇನ್ನೋರ್ವ ಈ 300 ಪಂಚಾಯತಿಯ ಅಧ್ಯಕ್ಷರು, ಅದೇ ರೀತಿ ನಮ್ಮ 300 ಪಂಚಾಯತಿಗೆ ಪ್ರಪ್ರಥಮವಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತ ವಿಲ್ಫರ್ಡ್ ಡಿಸೋಜ ಅವರು ಈ ಊರಿನ ಮತದಾರರಿಗೆ ಒಂದು ಸಿಕ್ಕಿದ ಅವಕಾಶ ಆಗಿದೆ. ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ಈ ಜನರಿಗೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನು ತಂದುಕೊಟ್ಟು ಒಬ್ಬ ಯುವ ನಾಯಕ ವಿಲ್ಫರ್ಡ್ ಡಿಸೋಜರ್ ಅವರು ನಮ್ಮ ಮುಂದೆ, ಅದು ದೀನ್ ದಯಾಳ್ ಕೇಂದ್ರ ಸರ್ಕಾರದ ದೀನ್ ದಯಾಳ್ ಅವಾರ್ಡ್ ಪಡೆದಂತ ವಿಲ್ಫರ್ಡ್ ಡಿಸೋಜರ್ ಅವರು ಕೂಡ ನಮ್ಮ ಸಂಘಟನೆಯ ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ನಿಮ್ಮಲ್ಲಿ ನಾನೊಂದು ಚಪ್ಪಾಳೆಯನ್ನು ವಿನಂತಿಸ್ತಾ ಇದ್ದೇನೆ. ಮತ್ತು ನಮ್ಮ ಸಂಘಟನೆಯಲ್ಲಿ ಇನ್ನೋರ್ವ ರಮೇಶ್ ಆಚಾರ್ಯ ಎಂಬ ಸದಸ್ಯರು ನಮ್ಮ ಸಂಘಟನೆಯಲ್ಲಿದ್ದಾರೆ. ಬಹುಶಃ ನಾನು ಈ ಸಂಘಟನೆ ಮುಸ್ಲಿಂ ಸಮುದಾಯದ ಸಂಘಟನೆ ಅಲ್ಲ, ಟಿಪ್ಪು ಸುಲ್ತಾನ್ರು ಎಲ್ಲರ ಆಸ್ತಿ, ಈ ದೇಶದ ಆಸ್ತಿ. ಈ ಸಂಘಟನೆಗೆ ಎಲ್ಲರೂ ಮುಸಲ್ಮಾನರಿಗಿಂತ ಇನ್ನೊಂದು ಸಮುದಾಯ ವರ್ಗದವರು ಬರಬೇಕು, ನಾವು ಒಟ್ಟಿಗೂಡಿಸಿ ಕೆಲಸ ಮಾಡಬೇಕು ಎಂಬ ಒಂದು ಇದರಲ್ಲಿ ನಾವು ಎಲ್ಲಾ ವರ್ಗದವರನ್ನು ಸೇರಿಸಿ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ. ಅದೇ ರೀತಿ ಇನ್ನು ನಮ್ಮ ಮ್ಯಾಕ್ಸಿಮಮ್ ಅವರು ಕೂಡ ಲೈನ್ಸ್ ಅಲ್ಲಿ ಇದ್ದಾರೆ. ಒಬ್ಬ ಸಮಾಜ ಸೇವಕರು, ಉತ್ತಮ ಜನರಿಗೆ ಪರಿಚಯ ಇರುವಂತ ಒಬ್ಬ ವ್ಯಕ್ತಿ, ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಕೂಡ ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ಕೂಡ ಒಂದು ಚಪ್ಪಾಳೆಯನ್ನು ನಾನು ನಿಮ್ಮ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಸಂಘಟನೆಯಲ್ಲಿ ಇದ್ದಂತ ಅನೇಕರು ಮಹಿಳಾ ಮಣಿಗಳಿದ್ದಾರೆ. ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರಂತ ಮಹಿಳಾ ಘಟಕದ ಅಧ್ಯಕ್ಷರ ಸಬ್ರೀನಾ ಕೋಟೆಕಾರ್,
ಬಹುಶಃ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ನೀನು ಹಾಸ್ಪಿಟಲ್ ಇಂದ ಇಲ್ಲಿಗೆ ಬಂದು ನಮ್ಮ ರಾಜ್ಯಾಧ್ಯಕ್ಷರನ್ನು ಮೀಟ್ ಮಾಡಿ ಪುನಃ ಅಲ್ಲಿಗೆ ಅವರು ಹೋಗಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮತ್ತು ನಮ್ಮ ಇನ್ನೋರ್ವ ಮಹಿಳಾ ಘಟಕದ ಕಾರ್ಯದರ್ಶಿ ಮೂನಾ ಜುಲೇಖಾ ಅಂತ ಇದ್ದಾರೆ. ಅವರು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ, ನಮ್ಮ ಮಹಿಳಾ ಸಂಘಟನೆಯಲ್ಲಿ. ಇನ್ನು ಕೂಡ ಅನೇಕ ಮಹಿಳೆಯರು ಈ ಸಂಘಟನೆಯಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ಈ ಕಾರ್ಯಕ್ರಮ ಆದ ನಂತರ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಳಮಟ್ಟದಿಂದ ಬೂತ್ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಒಂದು ಹೆಸರು ಗಳಿಸಿದ ಸಂಘಟನೆಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಸಭಾಸ್ಕಿರಿ ಕೊಡಬೇಕೆಂದು ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ಸ್ವಲ್ಪ ತಡವಾಗಿದೆ, ಕ್ಷಮಿಸಬೇಕು. ಯಾಕೆಂದ್ರೆ ನಮ್ಮ ಮಾನ್ಯ UT ಖಾದರ್ ಅವರು ನಮ್ಮ ಏರಿಯಾದ ಶಾಸಕರು, ಮಾಜಿ ಸಚಿವರು, ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕರು ಆಗಿದ್ದಾರೆ. ನಮ್ಮ UT ಖಾದರ್ ಸರ್ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅವರಿಗೆ ಒಂದು ಜೋರಾಗಿ ಒಂದು ಚಪ್ಪಾಳೆಯನ್ನು ಕೊಡಬೇಕು. ನಮ್ಮ ಗೌರವಾನ್ವಿತ UT ಖಾದರ್ ಅವರು ವೇದಿಕೆ ಮುಂಭಾಗದಲ್ಲಿ ಬರುತ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ ಅವರೊಟ್ಟಿಗೆ ಡೇನಿಸ್ ಉಸ್ಮಾನ್ ಕಲ್ಲಾಬ್ ಕೂಡ ಅವರೊಟ್ಟಿಗೆ ಇದ್ದಾರೆ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಅವರನ್ನು ಕ್ರಮದ ಗೌರವಾನ್ವಿತ ಅತಿಥಿಗಳನ್ನು ನಾನು ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಯಾಗಿರತಕ್ಕಂತಹ ಸನ್ಮಾನ್ಯ ವಿರೋಧ ಪಕ್ಷದ ಉಪನಾಯಕರಾಗಿರತಕ್ಕಂತಹ ಶ್ರೀ ಮಾನ್ಯ UT ಖಾದರ್ ಸಾಹೇಬ್ರವರು, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ಇದರ ದಕ್ಷಿಣ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಟಿಪ್ಪು ಕಾಸಿಂ ಅಲಿ ಅವರು, ಅದೇ ತರ ರೆವೆಂಡರ್ ಫಾದರ್ ಜಯಪ್ರಕಾಶ್ ಡಿಸೋಜಾ, ಐವನ್ ಡಿಸೋಜಾ, YM ಅಬ್ದುಲ್ಲಾ ಕುನಿ, AB ಇಬ್ರಾಹಿಂ, ವಿಲ್ಫರ್ ಡಿಸೋಜಾ, AK ಕುಕ್ಕೀಲ, ಸದಾಶಿವ ಉಲ್ಲಾಲ, ಪಟ್ಟಾಭಿ ಸೋಮಾಯ್ ಸರ್, ನಿತ್ಯಾಧರ ಶೆಟ್ಟಿ, ಅಬ್ದುಲ್ ಅಜೀಜ್ ಸೈದಿ, ವಿಷ್ಣುಮೂರ್ತಿ ಭಟ್, ಇಬ್ರಾಹಿಂ ಲೆಬ್ಬೈ, ಫಾರೂಕ್ ಉಲ್ಲಾಲ್, ಸಾದಿಕ್ ಶೇಖ್, ಇಕ್ಬಾಲ್ ಸಾಮನಿಗೆ, ಅಶ್ರಫ್ ಕಿಂಡುಗೋಲಿ, ನಜೀರ್ ಬಾರ್ಲಿ ಮುಂತಾದವರು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಯಾರು? ಮೊಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್-ಫಾತಿಹಾ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق من شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على سيدنا محمد وعلى آل سيدنا مولانا محمد. اللهم أوصل مثل ثواب ما قرأناه إلى حضرة نبينا وحبيبنا مصطفى محمد صلى الله عليه وسلم وإلى حضرة أصحابه البدريين والوفديين والهنينين والخندقين وسائر الصحابة كلهم أجمعين. وإلى حضرة سلطان الهند غريب نواز خواجة معين الدين الجستي الأجميري قدس الله سره العزيز. وإلى حضرة قطب الزمان صاحب المقامات والكرامات سيد محمد الشريف المدني قدس الله سره العزيز. وإلى حضرة سيدنا ಟಿಪ್ಪು سلطان قدس الله تعالى سره العزيز. اللهم زد لهم شرفا على شرفهم وفضلا على فضلهم وكرامة تليق بأعلى درجاتهم يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. ಟಿಪ್ಪು ಸುಲ್ತಾನ ಅಧ್ಯಕ್ಷರಾಗಿರತಕ್ಕಂಥ ಟಿಪ್ಪು ಅಲಿ ಸಾಹೇಬ್ರವರ ವತಿಯಿಂದ, ರಾಜ್ಯದ ವತಿಯಿಂದ ಇತ್ತೀಚೆಗೆ ಡಾಕ್ಟರೇಟ್ ಪದವಿ ಪಡೆದಿರತಕ್ಕಂತಹ ಸನ್ಮಾನ್ಯ ಡಾಕ್ಟರ್ H. ಇಸ್ಮಾಯಿಲ್ ಸಾಪಿ ಬಬ್ಬುಗಟ್ಟೆ ಅವರಿಗೆ ಪೇಟ, ಶಾಲು, ಸನ್ಮಾನ, ಮೊಮೆಂಟ ಮುಂತಾದವುಗಳನ್ನು ನೀಡಿ ವಿಪಕ್ಷ ಉಪನಾಯಕರಾಗಿರತಕ್ಕಂತಹ UT ಖಾದರ್ ಸಾಹೇಬ್ರವರು ಹಾಗೂ ಟಿಪ್ಪು ಅಲಿ ಉಸ್ತಾದ್ರವರು
ಅದೇ ತರ ಗಣ್ಯಾತಿ ಗಣ್ಯ ಅತಿಥಿಗಳು ಶಾಫಿ ಬಬ್ಬುಗಟ್ಟಿಯವರನ್ನು ಸನ್ಮಾನಿಸುವ ಒಂದು ಕ್ಷಣ. ಜನಪ್ರಿಯ ಶಾಸಕರಾಗಿರತಕ್ಕಂಥ UT ಖಾದರ್ ಸಾಹೇಬ್ರವರು ಇನ್ನೊಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ತಲುಪಲಿಕ್ಕಿರುವ ಕಾರಣ ಒಂದೆರಡು ಮಾತುಗಳ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆಗಾಗಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ, ದಕ್ಷಿಣ ಕನ್ನಡ ಜಿಲ್ಲಾ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾ ವೇದಿಕೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ನಮ್ಮೆಲ್ಲ ಆತ್ಮೀಯರು, ರಾಜ್ಯ ಅಧ್ಯಕ್ಷ ಅಂತ ಟಿಪ್ಪು ಕಾಸಿಂ ಅಲಿರವರೇ, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸುವಂತ ಜಿಲ್ಲಾ ಸಮಿತಿ ಅಧ್ಯಕ್ಷ ಅಂತ ಸನ್ಮಿತ ಅಂತ ಇಸ್ಮಾಲ್ ಶಾಫಿ ಬಬ್ಬುಗಟ್ಟೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಗೌರವತರು ಸನ್ಮಿತರಾಗಿರುವಂತಹ ಫಾರೂಕ್ ಉಲ್ಲಾಲ್ ಅವರೇ, ಗೌರವತರು ಸನ್ಮಿತರ ಮಾಜಿ ಕೌನ್ಸಿಲರ್ ಉಸ್ಮಾನ್ ಕಲ್ಲಾಪುರ ಅವರೇ, ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಇಲ್ಲಿ ಊರಿನವರಾದ ಇಬ್ರಾಹಿಂ ಅವರೇ, ನಮ್ಮ ಬರಹಗಾರರು ವಾಗ್ಮ್ಯಾಗಂತ ಕುಕಿಲರವರೇ, ಅದೇ ರೀತಿ ನಮ್ಮ ಪ್ರಸ್ತುತ ಗ್ರಾಮ ಅಧ್ಯಕ್ಷ ಅಂತ ವಿಲ್ಫೀರ್ ಅವರೇ, ನಮ್ಮ ಆತ್ಮೀಯರು ಮತ್ತು ಬಹುಶಃ ನಾನು ವಿದ್ಯಾರ್ಥಿ ಆಗಿದ್ದಾಗ ಬಹುಶಃ ಪ್ರಾಧ್ಯಾಪಕರಿದ್ದುಕೊಂಡು ನಮಗೆ ಹೋರಾಟಕ್ಕೆಲ್ಲ ಬೇರೆ ಬೇರೆ ರೀತಿಯ ಸನ್ಮಿತ ಅಂತ ಸೋಮ್ಯಾಜಿರವರೇ, ನನಗೆ ಪರಿಚಯ ಆಗಲಿಲ್ಲ. ಅದೇ ರೀತಿ ನಮ್ಮ ಜೊತೆ ಉಪಸ್ಥಿತಂತ ಭಾವಕ್ಕನವರೇ, ನಮ್ಮ ಬೆಂಗಳೂರು ಬಶೀರ್ ಅಕ್ಕನವರೇ, ಅಬ್ದುಲ್ ಅಜೀಜ್ ಹಾಗೂ ವಿಷ್ಣುಮೂರ್ತಿ ಅವರೇ, ಡೆನ್ನಿಸ್ ಅವರೇ, ಇಕ್ಬಾಲ್ ಅವರೇ, ಕೆ ಮಂಜನಾರಿ ಅವರೇ, ಅಕ್ಬರ್ ಅಕ್ಕನವರೇ, ಭಾಸ್ಕರ್ ಅವರೇ, ನಮ್ಮ ಮುಂದೆ ಪಂಚಾಯತ್ ಕಮಲಾಕ್ಷ ಅವರೇ, ನಮ್ಮೆಲ್ಲ ಉಲೇಮಾಗಲಿ ನಮ್ಮ ರಫೀಕ್ ಅವರೇ, ಅದೇ ರೀತಿ ನಮ್ಮ ನಸೀರ್ ಅವರೇ, ಮುಂದಿರುವ ಎಲ್ಲ ಗೌರವ ಗಣ್ಯಾತಿ ಗಣ್ಯ ಅತಿಥಿಗಳೇ, ಸೋದರರೇ, ಆತ್ಮ ಮಿತ್ರರೇ, ಬಹುಶಃ ದೀರ್ಘವಾಗಿ ಮಾತಾಡದೆ ನಾನು ಇಸ್ಮಾಲ್ ಶಾಫಿ ಬಬ್ಬುಗಟ್ಟೆಯನ್ನು ಎಲ್ಲರ ಪರವಾಗಿ ನಾನು ವಿಶೇಷ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ಶ್ರಮಪಟ್ಟು ಆಗಿಂದಾಗೆ ಜನಸಾಮಾನ್ಯರಿಗೆ ಏನಾದ್ರು ಒಂದು ಕಾರ್ಯ ಹಮ್ಮಿಕೊಳ್ಬೇಕಂತ ಆಲೋಚನೆ ಮಾಡಿಕೊಂಡು ತಾವು ಇವತ್ತು ಯಶಸ್ವಿಯಾಗಿದೆ. ಕಾಣಲಿಕ್ಕೆ ನಮಗೆ ಇವತ್ತು ಬಹಳ ಸುಲಭ ಕಾಣ್ತದೆ, ಮತ್ತೆ ಇದು ಬೆನ್ನ ಹಿಂದೆ ಬಿದ್ದು ಇದನ್ನು ಒಂದು ಹಂತಕ್ಕೆ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ನಿಮ್ಮ ವಿಶೇಷ ಶ್ರಮ, ಒಂದು ಪ್ರಾಮಾಣಿಕ ನಿಯತ್ತಿನ ಮುಖಾಂತರ ಒಂದು ಹಂತಕ್ಕೆ ಬಂದು ಇವತ್ತು ನಿಂತಿದೆ. ಅದಕ್ಕಾಗಿ ನಮ್ಗೆ ಆಗದಂತ ಕೆಲಸವನ್ನು ಯಾರು ಮಾಡ್ತಾರೆ ಅವ್ರನ್ನ ಮೆಚ್ಚಿಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಆಗಿದೆ. ನಮಗೆ ಮಾಡಲಿಕ್ಕೆ ಪುರುಸೋದಿಲ್ಲ, ಅದು ಅವರು ನಿಂತ ಮಾಡ್ತಾರಲ್ಲ, ಅದಕ್ಕೆ ಸಂಪೂರ್ಣವಾದ ಸಹಕಾರ ಮತ್ತು ಪ್ರಶಸ್ತಿ ಜವಾಬ್ದಾರಿ ಅದು ನಮ್ಮೆಲ್ಲರ ವಿಶೇಷವಾದ ಜವಾಬ್ದಾರಿ. ಆ ವ್ಯಕ್ತಿತ್ವ ನಾವು ಪ್ರತಿಯೊಬ್ಬರಲ್ಲಿ ಕೂಡ ಬೇಕು. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಒಬ್ಬ ಉತ್ತಮವಾದ ಕೆಲಸ ಮಾಡುವಾಗ ನಾವು ಮಾಡ್ಲಿಕ್ಕೂ ಇಲ್ಲ, ಇನ್ನು ಅವನಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಾವು ಹುಡುಕಿಕೊಂಡು ಹೋಗುವಂತ ಪರಿಸ್ಥಿತಿ ಬರೋದು. ಅದು ಹುಡುಕಿಗೆ ಏನು ಕೂಡ ಸುಖ ಇಲ್ಲ. ಏನಿದ್ರು ಕೂಡ ಆ ಕೆಲಸ ನಮ್ಮಿಂದ ಮಾಡ್ಲಿಕ್ಕಾಗಿದೆಯಾ? ಇಲ್ಲ, ಅವನಿಗೆ ಮಾಡಿದ್ದಾನೆ. ಅದಕ್ಕೆ ಎಲ್ಲರೂ ಕೂಡ ಅವನಿಗೆ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಮತ್ತು ಕಾಸಿಂ ಅವರು ನಾನು ಈಗೆಲ್ಲ ಬಹಳ ಹಿಂದಿಂದ ಪರಿಚಯ ಇದ್ದೇನೆ. ಬಹುಶಃ ಅತ್ಯುತ್ತಮ ರಾಜ್ಯ ಸಂಘಟಕ ಮಾಡಿಕೊಂಡು ಟಿಪ್ಪು ಸುಲ್ತಾನ್ ಬಗ್ಗೆ ಜನಜಾಗೃತಿ ಹಮ್ಮಿಕೊಳ್ಳುವ ವಿಚಾರ ಇವತ್ತು ಆಗಿದೆ. ಬಹುಶಃ ಇದು ದೇಶದ ಇತಿಹಾಸ ಕಲಿತರೆ ಮಾತ್ರ ನಮ್ಮ ಮಕ್ಕಳು ಭವಿಷ್ಯದ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಿಂದಿನವರ ವ್ಯಕ್ತಿತ್ವ ಮತ್ತು ಇತಿಹಾಸ ಯಾಕಂತ ಹೇಳಿದ್ರೆ ನಾವು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಇವತ್ತು ಅದು ಶಕ್ತಿಯುತ ಆಗ್ತದೆ. ನಾವು ಇತಿಹಾಸ ಕಲಿಯದಿದ್ರೆ, ಹಿಂದಿನ ವ್ಯಕ್ತಿತ್ವ ಅರಿಯದಿದ್ರೆ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ವ್ಯಕ್ತಿತ್ವ ರೂಪಿಸಲಿಕ್ಕೆ ಅದು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಎಲ್ಲ ಮಹಾಪುರುಷರ ಇನ್ನಿತರ ಸ್ವತಂತ್ರ ಹೋರಾಟಗಾರರ ಇನ್ನಿತರ ಆ ಒಂದು ದೊಡ್ಡ ಮರ ವ್ಯಕ್ತಿತ್ವ ನಾವು ಅರ್ಥ ಮಾಡಿಕೊಂಡು ಹೋಗಬೇಕು. ಅದಕ್ಕಾಗಿ ಬಹುಶಃ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆ ಬಹುಶಃ ಇವತ್ತು ಅದನ್ನು ಅಳಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನೀವು ದೇವನಲ್ಲಿ ನೀವು ರಸ್ತೆ ಪಕ್ಕ ಬರುವಾಗ ದೊಡ್ಡಲ್ಲಿ ಕೋಟೆ ಕಾಣ್ತದೆ. ಅದು ಯಾರ ಕೋಟೆ ಅಂತ ಹೇಳಿದ್ರೆ ಅದು ಹೈದರಾಲಿ ಕೋಟೆ ಅಂತ ಹೇಳಲೇಬೇಕು, ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬಹುಶಃ ನಂದಿದುರ್ಗದ ಹತ್ರ ಹೋಗಿ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಬಂದಾಗ ಅದು ಯಾರ್ದು ಏನಂತ ಇಲ್ಲ, ಟಿಪ್ಪು ಫಾಲ್ಸ್ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ನೀವು ಮೈಸೂರು ಶ್ರೀರಂಗಪಟ್ಟಣ ಕಡೆ ಹೋದ್ರೆ ಇದು ಯಾರಂತ ಹೇಳಲೇಬೇಕಾಗುತ್ತೆ. ನಮ್ಮ ಭವಿಷ್ಯದ ಮಕ್ಕಳು ಬಹುಶಃ ಇವತ್ತು ಅದನ್ನು ಓದುವಂತ ಅವಕಾಶ ಬಂದೇ ಬರ್ತದೆ. ಬಹುಶಃ ಟಿಪ್ಪು ಸುಲ್ತಾನ್ ಚರಿತ್ರೆ ನಮ್ಮ ದೇಶ ಮಾತ್ರ ಅಲ್ಲ, ಇಂಗ್ಲೆಂಡ್, ಫ್ರಾನ್ಸ್ ಇಂಥ ಮ್ಯೂಸಿಯಂ ಅಲ್ಲಿ ಕೂಡ ಇವತ್ತು
ಚರಿತ್ರೆಯವರು ಬರೆದಿದ್ದಾರೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮ್ಯೂಸಿಯಂ ಅಲ್ಲಿ ಕೂಡ ಚರಿತ್ರೆ ಇರಬೇಕಾದ್ರೆ ಸುಮ್ಮನೆ ಯಾರು ಕೂಡ ಬರೆಯುವುದಿಲ್ಲ. ಅದಕ್ಕೆ ಅದರ ದೊಡ್ಡ ಮಟ್ಟದೊಂದು ಇತಿಹಾಸ ಇದೆ. ಅದರ ಇತಿಹಾಸ ನಾವೆಲ್ಲ ಅರ್ಥ ಮಾಡಿ ಮುಂದೆ ಹೋಗುವಂಥ ಅವಕಾಶ ಆಗಬೇಕು. ಟಿಪ್ಪು ಸುಲ್ತಾನ್ ಅಪ್ಪಟ ದೇಶ ಪ್ರೇಮಿ ಅವತ್ತಿನ ಕಾಲದಲ್ಲಿ. ಅವ್ರ ಬಹುಶಃ ಯಾರೆಲ್ಲ ಈ ದೇಶಕ್ಕೆ ವಿರುದ್ಧವಾಗಿದ್ದುಕೊಂಡು ಬ್ರಿಟಿಷರ ಕೈಯಲ್ಲಿ ಜೊತೆಯಲ್ಲಿ ಯಾರನ್ನ ಸೇರ್ತಾ ಇದ್ರ ಅದು ಯಾರಾದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಾರೆ. ವಿಷಯ ಅಷ್ಟೇ ಪ್ರಾಬ್ಲಮ್. ಅತ್ಯಂತ ದೇಶ ಯಾಕೆ ಬ್ರಿಟಿಷರಿಗೆ ಈ ದೇಶವನ್ನು ಬಿಡುಗಡೆ ಮಾಡಲಿಕ್ಕೆ ತನ್ನ ಮಕ್ಕಳನ್ನು ಅಡಬಿಟ್ಟಂತ ಯಾವುದಾದ್ರು ರಾಜ್ಯ ಇದ್ರೆ ಅದು ಟಿಪ್ಪು ಸುಲ್ತಾನ್ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ದೇಶಕ್ಕಾಗಿ, ನಮ್ಮ ಮಣ್ಣಿಗಾಗಿ ಅದನ್ನು ವಿದೇಶದಿಂದ ಬಿಡುಗಡೆಗೊಳಿಸಲಿಕ್ಕೆ ತನ್ನ ಮಕ್ಕಳನ್ನು ಅಡಬಿಟ್ಟಂತಹ ಒಂದು ಇತಿಹಾಸ ಇರುವಂತಹ ಒಂದು ಸ್ಪಷ್ಟವಾದ ಸಂದೇಶ. ನಾವು ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತೇವೆ ಅಥವಾ ಬೇರೆ ಬೇರೆ ಹೇಳ್ತೇವೆ. ಯಾರಾದ್ರು ಅಡಬಿಟ್ಟಂತ ಉದಾಹರಣೆ ಎಲ್ಲಿ ಅದು ಬಂದಿದೆಯಾ? ಸುಮ್ಮನೆ ಯಾರು ಕೂಡ ಹೇಳ್ಬೋದಿತ್ತು. ಅದು ಅವತ್ತು ಇಟ್ಟ ಕಾರಣ ಇವತ್ತು ಇತಿಹಾಸದಲ್ಲಿ ಇವತ್ತು ಸೇರಿಕೊಂಡಿದೆ. ಸೊ ಆ ದೇಶ ಪ್ರೇಮ ಆದ ಸಂದರ್ಭದಲ್ಲಿ ಯಾರೆಲ್ಲ ಅವತ್ತು ಬೇರೆ ಬೇರೆ ಸೇರ್ತಾರೆ ಅದು ಯಾರೇ ಇದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕಠಿಣವಾಗಿ ಆ ಒಂದು ಕ್ರಮ ತಗೊಳ್ಳುವಂಥ ವಿಚಾರ ಇವತ್ತು. ಯಾಕೆ ಅದು ದೇಶ ಪ್ರೇಮಕ್ಕೆ ಅತ್ಯಂತ ಇದ್ದುಕೊಂಡು ನಮ್ಮ ದೇಶಕ್ಕೆ ಯಾಕೆ ಮಾರಕ್ಕಾದ ಯಾರನ್ನು ಕೂಡ ಅವಕಾಶ ಮಾಡಿ ಇವತ್ತು ಕೊಡ್ತಿರ್ಲಿಲ್ಲ. ಆದ ಕಾರಣ ಈ ಜನಜಾಗೃತಿ ಖಂಡಿತವಾಗಿ ಇವತ್ತು ನಾನು ಕಾಸಿಂ ಅವರನ್ನು, ಇಸ್ಮಾಯಿಲ್ ಅವರನ್ನು ಅಭಿನಂದನೆ ಸಲ್ಲಿಸಿಕೊಂಡು ಬಡವರ ಪರವಾಗಿ, ಜನಸಾಮಾನ್ಯ ಪರವಾಗಿ ಇವತ್ತು ಹಮ್ಮಿಕೊಳ್ಳುತ್ತಾ ಇವತ್ತು ಇಸ್ಮಾಯಿಲ್ ಶಾಫಿ ಅವರು 2-3 ಕಡೆ ಈ ರೀತಿಯ ಸಹಕಾರ ಇವತ್ತು ಮಾಡಿದ್ದಾರೆ. ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅವ್ರು ಬಹುಶಃ ಡಾಕ್ಟರ್ ಪ್ರಶಸ್ತಿ ಕೂಡ ಬರುವಂಥ ವಿಚಾರ ಇವತ್ತು ಆಗಿದೆ. ಅತ್ಯಂತ ಸಣ್ಣ ವಯಸ್ಸಲ್ಲಿ ಅತ್ಯಂತ ದೊಡ್ಡ ಸ್ಥಾನ ಮತ್ತು ಅವರ ಅವಕಾಶ ಕೂಡ ಇವತ್ತು ಸಿಕ್ಕಿದೆ. ಅದಕ್ಕೆ ಅವರನ್ನು ನಾನು ಅಭಿನಂದಿಸಿಕೊಂಡು ಇವತ್ತು ಬಹುಶಃ KMK ಮಂಜನಾಡಿ ಮತ್ತು ಇನ್ನಿತರಿಗೆ ನಮ್ಮೆಲ್ಲ ಸನ್ಮಾನ ಕಾರ್ಯಕ್ರಮ ಕೂಡ ಇವತ್ತು ಇರುವಂಥದ್ದು. ಎಲ್ಲ ಸನ್ಮಾನಿತರಿಗೂ ನನ್ನ ಶುಭಾಶಯ, ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಇದನ್ನು ನಮ್ಮ ಅತ್ಯಂತ ಸಣ್ಣ ನಮ್ಮ ಶಾನ್ ಅಕ್ಬರ್ ಅವರ ಮಗ ಬಲ್ಲ ನನಗೆ ಅತ್ಯಂತ ಸಂತೋಷ. ವಾಟ್ ಇಸ್ ಯರ್ ಏಜ್? 14 ಏಜ್. ಅವನು 12-13 ಇಯರ್ಸ್ ಅಲ್ಲಿ ಆನ್ಲೈನ್ ನ್ಯೂಸ್ ವೆಬ್ ಸ್ಟಾರ್ಟ್ ಮಾಡಿದ್ದಾನೆ. ಆನ್ಲೈನ್ ನ್ಯೂಸ್ ವೆಬ್ ಅದವನ ಇವತ್ತು ವೆಬ್ ಚಾನಲ್ ಈಗಲೂ ಕೂಡ. ಮತ್ತೆ ಅವ್ರ ತಂದೆ ಫುಲ್ ಸಪೋರ್ಟ್ ಅದಕ್ಕೆ. ನಾವಾದ್ರೆ ಇಷ್ಟು ಮನೆ ಕಲಿಮಾರೆ ಮತ್ತೊಂದು ಇದು ಅವ್ರ ತಂದೆ ದೊಡ್ಡ ಇಂಟ್ರೆಸ್ಟ್ ಅದರಲ್ಲಿ. ಸೊ ವಿ ಹ್ಯಾವ್ ಟು ಕಾಂಗ್ರ್ಯಾಚುಲೇಟ್ ಹಿಮ್. ಈಗ ಅವನಿಗೆ ಸಂಪೂರ್ಣವಾದ ಆ ವೆಬ್ ನ್ಯೂಸ್ ಅಲ್ಲಿ ಈಗಲೇ ಅವ್ನು ಬಂದ್ರೆ 10 ಇಯರ್ಸ್ ಆಗುವಾಗ ಎರಡು ವಂಡರ್ಫುಲ್ ಜಾಬ್ ಇಂದ ಕನ್ಸಿಡರ್ ಆನ್ಲೈನ್ ಮತ್ತು ವೆಬ್ ನ್ಯೂಸ್ ಅಲ್ಲಿ ದೊಡ್ಡ ಮಟ್ಟದ ಆಗ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಎಲ್ಲರ ಪರವಾಗಿ ಒಬ್ಬ ಅತ್ಯಂತ ಯುವಕ ವಿದ್ಯಾರ್ಥಿಯ ಸಂದರ್ಭದಲ್ಲಿ ಅವನನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸಿನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಉದ್ಘಾಟನೆಗಿದ್ದಂತ ಜನಾಬ್ ಶ್ರೀ UT ಖಾದರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಸನ್ಮಾನ್ಯ UT ಖಾದರ್ ಸಾಹೇಬ್ರವರಿಗೆ ಹೂಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಲಿಕ್ಕಾಗಿ ವಿಷ್ಣುಮೂರ್ತಿ ಭಟ್ ಖಾದರ್ ಸರ್ ಒಂದು ನಿಮಿಷ. ಪುಸ್ತಕ ಬಿಡುಗಡೆ ಅಂದ್ರೆ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿರತಕ್ಕಂತಹ ಶಾಫಿ ಬಬ್ಬುಗಟ್ಟೆ ಅವರು ಸ್ವಂತ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ಹಾಗೂ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ಮಾಡಿರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ವಿವರವಿರುವಂತಹ ಒಂದು ಪುಸ್ತಕವನ್ನು ಸನ್ಮಾನ್ಯ UT ಖಾದರ್ ಸಾಹೇಬ್ರವರು ಪಟ್ಟಾಭಿ ಸೋಮಾಜಿ ಸರ್ ಸಮೇತ ಇರುವ ಎಲ್ಲ ಗಣ್ಯ ಅತಿಥಿಗಳಿಗೆ ನೀಡಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಸನ್ಮಾನ್ಯ UT ಖಾದರ್ ಸಾಹೇಬ್ರವರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿರುವ ಕಾರಣ ಅವರಿಗೆ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ವತಿಯಿಂದ ಹೂಗುಚ್ಛವನ್ನು ಕೊಟ್ಟು ಅವರನ್ನು ಸನ್ಮಾನಿಸಿದೆ. ಅದರೊಂದಿಗೆ ಮನೆಯ ಕೀ ಹಸ್ತಾಂತರ ಕಾರ್ಯಕ್ರಮ ಹೊಸದಾಗಿ ನಿರ್ಮಿಸಿಕೊಟ್ಟಂತಹ ಮನೆಯ ಕೀ ಹಸ್ತಾಂತರ ಕಾರ್ಯಕ್ರಮ ಇದೀಗ. ಆ ಕಾರ್ಯಕ್ರಮವನ್ನು ಟಿಪ್ಪು ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ಟಿಪ್ಪು ಕಾಸಿಂ ಅಲಿ, ಅದೇ ತರ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರತಕ್ಕಂಥ UT ಖಾದರ್ ಸಾಹೇಬ್ರವರು ಆ ಒಂದು ಕೀ ಹಸ್ತಾಂತರ ಕಾರ್ಯಕ್ರಮವನ್ನು ಮನೆಯ ಯಜಮಾನಿಗೆ ಕೊಡುವ ಮೂಲಕ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಸ್ವಾಗತಿಸುವ ಕಾರ್ಯಕ್ರಮಕ್ಕಿಂತ ಮೊದಲು ವೇದಿಕೆಯಲ್ಲಿ ಹಾಸೀನರಾಗಿರತಕ್ಕಂಥ ಸರ್ವರನ್ನು ಸ್ವಾಗತಿಸತಕ್ಕಂಥ ಮೊದಲು ನಮ್ಮ ಕಾರ್ಯಕ್ರಮ ಚಂದ ಮಾಡಿಕೊಡ್ಲಿಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ಒಂದೇ ಒಂದು ಮಾತಿನಲ್ಲಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾಶಾ ಅಲ್ಲಾ, ವೆರಿ ದ ಗ್ರೇಟ್ ಪರ್ಸನ್ ಇನ್ಶಾ ಅಲ್ಲಾ. ಇದೀಗ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾ ವೇದಿಕೆ ಎಂಬ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿಸಿ ಸರಿಸುಮಾರು ಒಂದೆರಡು ಮನೆಯನ್ನು ನವೀಕರಿಸಿ ಒಂದು ಮನೆಯನ್ನು ಸಂಪೂರ್ಣವಾಗಿ ರಚಿಸಿಕೊಟ್ಟು ನಿರ್ಮಿಸಿಕೊಟ್ಟು
ಆ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಂದು ಕಾರಣೀಕರ್ತರಾಗಿರತಕ್ಕಂಥ ಸನ್ಮಿತ್ರ ಆಪತ್ ಬಾಂಧವ ಸಮಾಜ ಸೇವಕ ಡಾಕ್ಟರೇಟ್ ಪದವಿ ಪಡೆದಿರತಕ್ಕಂತಹ ನನ್ನ ಆತ್ಮೀಯರಾಗಿರತಕ್ಕಂತಹ ಜನಾಬ್ ಡಾಕ್ಟರ್ ಎಚ್ ಇಸ್ಮಾಯಿಲ್ ಸಾಬಿ ಬಬ್ಬುಗಟ್ಟೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ಕೊಟ್ಟು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ನಜೀರ್ ಬಾರ್ಲಿ ಅವರು ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂವಾರಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮಲ್ಲಿ ಹಗಲಿರುಳು ದುಡಿದು ನಮ್ಮೊಂದಿಗೆ ಸಹಕಾರವನ್ನು ನೀಡುತ್ತಾ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾ ವೇದಿಕೆ ಎಂಬ ಒಂದು ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆಸಲಿಕ್ಕೆ ಕಾರಣೀಕರ್ತರು ನಮ್ಮ ಆತ್ಮೀಯರು, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಧ್ಯಕ್ಷರಾಗಿರತಕ್ಕಂಥ ಜನಾಬ್ ಹಾಜಿ ಟಿಪ್ಪು ಅಲಿ ಸಾಬ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ನಿನ್ನೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಲು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾಗಿರತಕ್ಕಂಥ ಮುನ್ನೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆಗಿರತಕ್ಕಂಥ ವಿಲ್ಫರ್ಡ್ ಡಿಸೋಜ ಸರ್ ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿ ವಿಧಾನ ಪರಿಷತ್ತಿನ ಮಾಜಿ ಶಾಸಕರು, ಜನಪ್ರಿಯ ನೇತಾರರು, ಸರ್ವರೊಂದಿಗೆ ನಗುಮುಖದೊಂದಿಗೆ ಮೆರೆಯುತ್ತಿರುವ ಬಹಳಷ್ಟು ಒಂದು ಉತ್ತಮ ಒಡನಾಟ, ಒಳ್ಳೆಯ ಸ್ವಭಾವದ ವ್ಯಕ್ತಿತ್ವ ಇರತಕ್ಕಂತಹ ಸನ್ಮಾನ್ಯ ಐವನ್ ಡಿಸೋಜ ಸರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕೂಡ ಆಗಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಿರತಕ್ಕಂತಹ ಹಾಜಿ ಇಬ್ರಾಹಿಂ ಲಬ್ಬೈ ಹೂಗುಚ್ಛವನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ಅವರಲ್ಲಿ ಯಾವ ತರ ಅವರ ಮುಂದೆ ನಾನು ಮಾತನಾಡಬೇಕು ನನಗೆ ತೋಚುವುದಿಲ್ಲ. ಆದರೂ ನನ್ನ ಪರಿಚಯ ಕೂಡ ಅವರಿಗೆ ಇವತ್ತು ಸಿಗಲಿಲ್ಲ. ನಾನು ಮಾತನಾಡಿ ನನ್ನನ್ನು ಕೇಳ್ತಾ ಇದ್ರು, ಆರ್ ಯು ರಫೀಕ್ನು ಅಂತೇಳಿ ಕೇಳಿದ್ರು. ಆದರೂ ನಾನು ಪ್ರೀತಿಯಲ್ಲಿ ಬಹಳಷ್ಟು ಒಂದು ಗೌರವದಿಂದ ಕಾಣುತ್ತಿರುವಂತ ಒಂದು ಅಧ್ಯಾಪಕರಾಗಿದ್ದಾರೆ, ಒಂದು ಗುರುಗಳಾಗಿದ್ದಾರೆ. ಪಟ್ಟಾಭಿ ಸ್ವಾಮಾಜಿ ಸರ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಅಭಿನಂದಿಸಲಿಕ್ಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುನ್ನೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಅಧ್ಯಕ್ಷರು, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾತ್ರವಲ್ಲ, ನಮ್ಮ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇಲ್ಲಿ ನಡೆಯಲಿಕ್ಕೆ ಸತತವಾದ ಪ್ರಯತ್ನವನ್ನು ಪಟ್ಟವರು ಕೂಡ ಇಸ್ಮಾಯಿಲ್ ಸಾಪಿ ಅವರ ಬಲಕೈ ಬಂಟನಾಗಿದ್ದುಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮೂಲ ಕಾರಣೀಕರ್ತರು ಕೂಡ ಆಗಿದ್ದಾರೆ. ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಲ್ಫರ್ಡ್ ಡಿಸೋಜ ಸರ್ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಬಿ ಅಬ್ಬಾಸ್ ಪಡಿಕಲ್ ಅವರು ಹೂಗುಚ್ಛವನ್ನು ಕೊಟ್ಟು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ತರ ನಮ್ಮ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಇನ್ನೋರ್ವ ಮುಖ್ಯ ಅತಿಥಿ ನನ್ನ MC ಗುರು. ನಾನು ಎಲ್ಲಿ ಹೋದರೂ ಕೂಡ ಅವರು ಹೊಗಳುವಂತ ವ್ಯಕ್ತಿ, ನನ್ನ ಸ್ನೇಹಿತರು ಕೂಡ ಆಗಿದ್ದಾರೆ. ಮಾತ್ರವಲ್ಲ, ಯಾವ ಕಡೆ ನಾನು ಹೋದ್ರೂ ಕೂಡ ಇವತ್ತು ನಿಮ್ಮ ಮುಂದೆ ಇದ್ದು ಒಂದೆರಡು ಮಾತನಾಡಲಿಕ್ಕೆ ನನಗೆ ಕಾರಣೀಕರ್ತರು ಇಬ್ಬರೇ. ಒಂದು ಶಾಫಿ ಬಬ್ಬುಗಟ್ಟೆ, ಮತ್ತೊಬ್ಬರು ಫಾರೂಕ್ ಉಲ್ಲಾಲ ಅಂತವರು ನನ್ನ ರಾಜಕೀಯ ಗುರುಗಳು ಕೂಡ ಆಗಿದ್ದಾರೆ. ಅವರಿಬ್ಬರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬಂದು MC ಮಾಡುತ್ತಿರುವಂತಹ ಸಲಾಂ ಮದನಿ ಅಲಿಕೆ ಅವರನ್ನು ಹೂಗುಚ್ಛ ಕೊಟ್ಟು ಅವರನ್ನು ಸ್ವಾಗತಿಸಲಿಕ್ಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ AK ಕುಕ್ಕಿಲ. AK ಕುಕ್ಕಿಲ ಎಂದರೆ ಗೊತ್ತಿಲ್ಲದವರು ಇರ್ಲಿಕ್ಕಿಲ್ಲ, ಎಲ್ಲರಿಗೂ ಪರಿಚಯದವರು. ಮಾಧ್ಯಮ ಅದು ಏನು ಹೇಳಬೇಕು ಅನ್ನೋ ಶಬ್ದ ನನಗೆ ಬರುತ್ತಿಲ್ಲ. ಅಷ್ಟು ಒಂದು ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ಎಲ್ಲ ಜಡಿತಗಳನ್ನು ಮಾಡುತ್ತಿರುವಂತ ಏಕೈಕ ಮಾಧ್ಯಮಗಾರ ಅಂತ ಹೇಳ್ಬೋದು ಅವರನ್ನು. AK ಕುಕ್ಕಿಲ ನನ್ನ ಸನ್ಮಿತ್ರರು ಕೂಡ ಆಗಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಕೂಡ ಆಗಿದ್ದಾರೆ. ಇಂದಿನ ಸನ್ಮಾನಿಸಲ್ಪಡುವಂತಹ ಸಾಧಕರಲ್ಲಿ ಕೂಡ ಅವರೊಬ್ಬರಾಗಿದ್ದಾರೆ AK ಕುಕ್ಕಿಲ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಅಶ್ರಫ್, ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ಸದಸ್ಯರಾಗಿರ್ತಕ್ಕಂಥ ಅಶ್ರಫ್ ರವರು ಹೂಗುಚ್ಛವನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ನಿತ್ಯಾದರ್ ಶೆಟ್ಟಿ. ನಿತ್ಯಾದರ್ ಶೆಟ್ಟಿ ಅಂತ ಹೇಳುವಾಗ ಪೊಸಕರು ನೆನಪಾಗ್ತಾ ಉಂಟು. ಪೊಸಕರು ಉಂಟಾ, ಅಲ್ಲಿ ನಿತ್ಯಾದರ್ ಶೆಟ್ಟಿ ಇದ್ದಾರೆ. ಯಾವಾಗ ಪೊಸಕರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಉಲ್ಲಾಲ ವಲಯದಲ್ಲಿ ಪೊಸಕರು ಎಂಬ ಒಂದು
ಮಾಧ್ಯಮವನ್ನು ಪ್ರಾರಂಭಿಸಿದ್ದಾರೆ ನಿತ್ಯಾದರ್ ಶೆಟ್ಟಿ ಅವರು. ಅಂದಿನಿಂದ ಶಾಫಿ ಬಬ್ಬುಗಟ್ಟೆ ಅವರು ಬಹಳಷ್ಟು ಅವರನ್ನು ಪ್ರೀತಿಸ್ತಾ ಇದ್ದಾರೆ. ಕಾರಣ ಅವರೊಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ, ಎಲ್ಲ ಕಾರ್ಯಕ್ರಮಕ್ಕೂ ಆಗಮಿಸಿ ನಮ್ಮನ್ನು ಆಶೀರ್ವದಿಸುವಂತ ವ್ಯಕ್ತಿ ಆಗಿದ್ದಾರೆ ನಿತ್ಯಾದರ್ ಶೆಟ್ಟಿ. 2-3 ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಅಭಿನಂದಿಸಿದ್ದೇವೆ, ಗೌರವಿಸಿದ್ದೇವೆ. ಹೊಸಕೂರಿನ ಅವರ ಅಧ್ಯಾಪಕರು ಕೂಡ ಆಗಿದ್ದಾರೆ ನಿತ್ಯಾದರ್ ಶೆಟ್ಟಿ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದಾರೆ. ಅವರಿಗೆ ನಾನು ಹೂಗುಚ್ಛವನ್ನು ಕೊಟ್ಟು ನಮ್ಮ ಟಿಪ್ಪು ಸಮೀರ್ ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬರದ ವಾಗ್ಮಿ ಕೂಡ ಆಗಿದ್ದಾರೆ. ಮಾತ್ರವಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕರ ಸಂಘಟನೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಹೆಸರುವಾಸಿಯಾಗಿದ್ದುಕೊಂಡು ನನ್ನ ಆತ್ಮೀಯರು ಕೂಡ ಆಗಿದ್ದಾರೆ. KMK ಮಂಜನಾಡಿ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಕೂಡ ಮಾತ್ರವಲ್ಲ, ಸನ್ಮಾನಿಸಲ್ಪಡುವ ವ್ಯಕ್ತಿ ಕೂಡ ಆಗಿದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶಬೀರ್ ಇವರು ಕರಾವಳಿ ಅವರಿಗೆ ಹೂಗುಟ್ಟವನ್ನು ನೀಡಿ ಅವರನ್ನು ಗೌರವಿಸಲಿಕ್ಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಇಬ್ರಾಹಿಂ ಲಬ್ಬೈಕ್ ಅವರ ಬಗ್ಗೆ ನಮಗೆ ಹೇಳಲಿಕ್ಕೆ ಏನೂ ಇಲ್ಲ. ನಮ್ಮ ಈ ಸಂಘಟನೆ ಈ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರು ಮಾತ್ರವಲ್ಲ, ಅತ್ಯಂತ ಈ ಕಾರ್ಯಕ್ರಮಕ್ಕೆ ಬೇಕಾದಷ್ಟು ದುಡಿದವರು ಕೂಡ ಆಗಿದ್ದಾರೆ. ಶಾಫಿ ಬಬ್ಬುಗಟ್ಟೆಯವರಲ್ಲಿ ಸೇರಿ ಈ ಕಾರ್ಯಕ್ರಮದ ರೂವಾರಿ ಕೂಡ ಆಗಿದ್ದಾರೆ. ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ಸಾಧಕರಿಗೆ ಸನ್ಮಾನದಲ್ಲಿ ಬರುವ ವ್ಯಕ್ತಿ ಕೂಡ ಆಗಿದ್ದಾರೆ. ಮಾತ್ರವಲ್ಲ, ಅವರು ನಮ್ಮ ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ. ಅಂತವರು ವ್ಯಕ್ತಿ ಇದ್ದಾರೆ, ಇಬ್ರಾಹಿಂ ಲಬ್ಬೈಕ್ ಕೊಡುಗೈ ದಾನಿ ಕೂಡ ಆಗಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹಫೀಸ್ ಹೂಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆಗಿರತಕ್ಕಂತಹ ವಿಷ್ಣುಮೂರ್ತಿ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಈ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯನ್ನು ನಾವು ರಚಿಸಿದ ಅಂದಿನಿಂದ ಇಂದಿನ ತನಕ ಶಾಫಿ ಬಬ್ಬುಗಟ್ಟೆಯವರ ಬೆನ್ನೆಲುಬಾಗಿಯಾಗಿದ್ದುಕೊಂಡು ಎಲ್ಲ ಕಾರ್ಯಕ್ರಮಗಳ ಚಟುವಟಿಕೆಯಲ್ಲಿ ಭಾಗಿಯಾಗಿರತಕ್ಕಂತಹ ವಿಷ್ಣುಮೂರ್ತಿ ಭಟ್ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಮ್ಯಾಕ್ಸ್ ಡಿಸೋಜಾ ಅವರು ಹೂಗುಚ್ಛವನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಲಿಕ್ಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ಅನೇಕ ಜನರಿದ್ದಾರೆ. ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸುವ ನಿಟ್ಟಿನಲ್ಲಿ ನಾವು ಇನ್ಶಾ ಅಲ್ಲಾ ಇನ್ನು ಮತ್ತೆ ಈ ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಇದ್ದೇವೆ. ಇದೀಗ ಮನೆ ಹಸ್ತಾಂತರ ಕಾರ್ಯಕ್ರಮ ಕೂಡ ಇರುವುದರಿಂದ ಅತಿಥಿಗಳಿದ್ದಾರೆ. ವೇದಿಕೆಯಲ್ಲಿ ಎಲ್ಲರೂ ಸಮಯದ ಅಭಾವ ಇರುವುದರಿಂದ ನಮ್ಮ ಎಲ್ಲ ಅತಿಥಿಗಳ ಆಫೀಸ್ ಎಲ್ಲರಿಗೂ ಒಂದೊಂದು ಹೂಗುಚ್ಛವನ್ನು ನೀಡಿ ಅವರಿಗೆ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕು. ಇನ್ನು ನಮ್ಮ ಕಾರ್ಯಕ್ರಮದ ಮುಖ್ಯ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಸನ್ಮಾನಿಸಲ್ಪಡುವ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರಿಗೆ ಸನ್ಮಾನಿಸುವ ಕಾರ್ಯಕ್ರಮ. ಟಿಪ್ಪು ಅಲಿನು ಸರ್ ನಮ್ಮ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದೇ ತರ ವಿಲ್ಫರ್ಡ್ ಡಿಸೋಜಾ, ಫಾರೂಕ್ ಉಲ್ಲಾಲ್, ಇಬ್ರಾಹಿಂ ಲಬ್ಬೈಕ್, ಅಶುಂತಾ, KMK ಮಂಜನಾಡಿ, ಹಸೀನಾ ಇಸ್ಮಾಯಿಲ್, ಆಸಿಫ್ ಚೊಕ್ಕಬಟ್ಟು, ಜಮೀರ್, TU ಆಸಿಫ್, ಬಶೀರ್ ಕಲ್ಕಟ್ಟ ಪತ್ರಕರ್ತ, ಕಮಲಾಕ್ಷ, ಮ್ಯಾಕ್ಸಿಮ್ ಡಿಸೋಜಾ 13 ಜನರಿಗೆ ಸನ್ಮಾನಿಸುವ ಒಂದು ಕಾರ್ಯಕ್ರಮ ಇದೀಗೆ. ಅದಕ್ಕಿಂತ ಮೊದಲು ಸನ್ಮಾನಿಸುವ ಕಾರ್ಯಕ್ರಮಕ್ಕಿಂತ ಮೊದಲು ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಎಲ್ಲ ವಿಧದಲ್ಲೂ ನಾವು ಅವರನ್ನು ಸ್ವಾಗತಿಸುವುದರೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಜ್ಯಾಧ್ಯಕ್ಷರು ಮಾತನಾಡಿದ ಬಳಿಕ ಇನ್ಶಾ ಅಲ್ಲಾ ನಮ್ಮ ಮಾಜಿ ಶಾಸಕರು, ನಮ್ಮ ಜನಪ್ರಿಯ ನೇತಾರರು ಕೂಡ ಆಗಿರತಕ್ಕಂಥ ಐವನ್ ಡಿಸೋಜಾ ಸರ್ ಈ ಕಾರ್ಯಕ್ರಮ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಮಾತನಾಡಲಿಕ್ಕಿದೆ. ಅದರ ಬಳಿಕ ನಾವು ಸಾಧಕರಿಗೆ ಸನ್ಮಾನ ಇನ್ಶಾ ಅಲ್ಲಾ ಕಾರ್ಯಕ್ರಮ ಮಾಡುವ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನು, ಗೌರವಾನ್ವಿತ ಎಲ್ಲ ವ್ಯಕ್ತಿಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ. ನನ್ನ ಹುಟ್ಟೂರು ಜಗಳೂರು ತಾಲೂಕು, ಈಗ ದಾವಣಗೆರೆ ಜಿಲ್ಲೆ, ಮೊದಲು ಚಿತ್ರದುರ್ಗ ಜಿಲ್ಲೆ ಆಗಿತ್ತದು. ನಮ್ಮ ತಂದೆಯವರು ಒಬ್ಬ ದೊಡ್ಡ ಜಮೀನ್ದಾರವರು, ಹೆಸರು ಟಿಪ್ಪು ಸಾಬ್ರು ಅಂತ, ದೊಡ್ಡ ಟಿಪ್ಪು ಸಾಬ್, ದೊಡ್ಡ ಮನೆ ಅಂತ ನಮಗೆ ನಮ್ಮ ಅಲ್ಲಿ ಫೇಮಸ್ ನಮ್ಮದು. ನಮ್ಮ ಚಿಕ್ಕಪ್ಪನ ಹೆಸರು ಸಣ್ಣ ಟಿಪ್ಪು ಸಾಬ್ ಅಂತ. ನಮ್ಮ ತಂದೆ ಅಕ್ಕನ ಹೆಸರು ಟಿಪ್ಪುಮಾ ಅಂತ. ನಮ್ಮ ಅಣ್ಣನ ಹೆಸರು ಟಿಪ್ಪು ಸುಲ್ತಾನ್. ನನ್ನ ಹೆಸರು ಛೋಟ ಟಿಪ್ಪು ಸುಲ್ತಾನ್ ಅಂತ ಇಟ್ಟು ಮೊಹರಂ ತಿಂಗಳಲ್ಲಿ ಹುಟ್ಟಿರೋದ್ರಿಂದ 7ನೇ ಕಣದಲ್ಲಿ ಹುಟ್ಟಿರೋದ್ರಿಂದ ಇಮಾಮ್ ಖಾಸಿಮ್ ಅವರ ಹೆಸರು ನನಗೆ ಇಟ್ಟಿದ್ರು. ಅದಾದ ನಂತರ 1970ರಲ್ಲಿ ನಾನು ವಿದ್ಯಾಭ್ಯಾಸಕ್ಕಾಗಿ ಚಿತ್ರದುರ್ಗಕ್ಕೆ ಬಂದು ನಾನು ಫಸ್ಟ್ ಇಯರ್ PUC ಅಡ್ಮಿಷನ್ ಆದೆ. ಅಂದಿನ ಸಮಯದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಸರಾಂತ ಹೋರಾಟಗಾರರಾಗಿರತಕ್ಕಂಥ ಪ್ರಪ್ರಥಮ ಬಾರಿಗೆ DSS ಕರ್ನಾಟಕಕ್ಕೆ ಪರಿಚಯಿಸತಕ್ಕ ನನ್ನ ಸ್ನೇಹಿತರಾದ M ಜಯಣ್ಣ ಅಂತ ಒಬ್ಬರು, ಅಲ್ಲಿಂದ ಇನ್ನೊಬ್ಬ ಹೋರಾಟಗಾರರಂತ ಸಿದ್ದರಾಮಯ್ಯರವರ
ರೂಮ್ಮೇಟ್ ಹಾಕಂತ ಕುರುಬ ಸಮಾಜದವರು ಮುರುಘರಾಜೇಂದ್ರ ಒಡೆಯರು. 1977 ಇಸ್ವಿಯಲ್ಲಿ ನಾವು 3 ಜನದ್ದು ಡಿಗ್ರಿ ಆಯಿತು. ಅದಕ್ಕಿಂತ ಮುಂಚೆ 1974ರಲ್ಲಿ ಕರ್ನಾಟಕದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಬಣ ಅಂತ ಒಂದು DSS ಅನ್ನು ನಾವು ಕಟ್ಟಿದ್ವಿ. ಆಗ ಇಡೀ ರಾಜ್ಯ ಪ್ರವಾಸ ಮಾಡಿ ಆಗಿನ ಸಮಯದಿಂದಲೂ ನಾವು ಹೋರಾಟ ಮಾಡಿ, ಆಮೇಲೆ ಚಿತ್ರದುರ್ಗದ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಾವು ನೌಕರಿಗೆ ಹೋಗಲಿಲ್ಲ. ನಾವು 3 ಜನ ಮೊನ್ನೆ ತಾನೇ 1 ವರ್ಷದ ಹಿಂದೆ ಆ 2 ಹೋರಾಟಗಾರರು ನಮ್ಮ ಸ್ನೇಹಿತರು ಇಬ್ಬರು ಒಂದೇ ತಿಂಗಳಲ್ಲಿ ತೀರೋದ್ರು. ನಾವು 3 ಜನ ಹೋರಾಟಗಾರರು, ನಾವು 3 ಜನ ಯಾವುದನ್ನ ಒಂದು ಹೋರಾಟ ಕೊಟ್ಟರೆ ಇವರು ಗೆದ್ದೆ ಗೆಲ್ಲಿತಾರಂತ ಒಂದು ಆತ್ಮವಿಶ್ವಾಸ ಜನಗಳಲ್ಲಿ ಆಗ್ತದೆ. ಯಾಕಂದ್ರೆ ನಮ್ಮ ಹತ್ರ ಯಾವುದು ಕರಪ್ಷನ್ ಇರಲಿಲ್ಲ, ಹಣ ಮಾಡೋ ಆಸೆ ಇರಲಿಲ್ಲ. ಆದ್ರಿಂದ ಏನಾಯ್ತಂದ್ರೆ ನನಗೆ ಫಸ್ಟ್ ರಾಜಕೀಯ 1974-75ರಲ್ಲಿ ನಾನು NSU ಅಧ್ಯಕ್ಷನಾಗಿದ್ದೆ. ನಮ್ಮ ಗುರುಗಳು ದಿವಂಗತ ಗುಂಡ್ರಾಯರು ಅವರ ಟೀಮ್ನಲ್ಲಿ ನಾನು ಆಗಿನ ಕಾಲದಲ್ಲಿ ದಾವಣಗೆರೆ ಜಿಲ್ಲೆ ಇರಲಿಲ್ಲ, ಚಿತ್ರದುರ್ಗ ಜಿಲ್ಲೆ ಇತ್ತು. ಆಗ ನಾನು ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಪಕ್ಷದಿಂದ ಪ್ರಣವ್ ಮುಖರ್ಜಿ ಮತ್ತು ಗುಂಡೂರಾವ್ ಅಬ್ದುಲ್ ರಹಮಾನ್ ಅಂಥೋಳೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಪಕ್ಷದಿಂದ ವಜಾ ಮಾಡಿದ ನಂತರ ನಾವೊಂದು ಪಕ್ಷ ಕಟ್ಟಿದ್ದೀವಿ, IG ಅಂತ. IG ಪಕ್ಷದ ಅಭ್ಯರ್ಥಿ ನಾನು ಜಗಳೂರಿಂದ ಕಂಟೆಸ್ಟ್ ಮಾಡಿದ್ದೆ ನಾನು. ಅದಾದ ನಂತರ ಮತ್ತೆ ನಾವು ಕಾಂಗ್ರೆಸ್ಸಿಗೆ ಬಂದ್ವಿ. ಗುಂಡ್ರಾಯರು MP ಆದರು. ಅವ್ರು ತೀರೋದ ಮೇಲೆ ಮತ್ತೆ ಬಂಗಾರಪ್ಪರು KCP ಅಂತ ಮಾಡಿ ಅದಕ್ಕೂ ಸಹ ನನಗೆ ಜಿಲ್ಲಾಧ್ಯಕ್ಷರು ಮಾಡಿದ್ರು. ಅದಾದ ನಂತರ ಬಹಳಷ್ಟು ದಿವಸಗಳ ಕಾಲ ನಾನು ಸಂಘಟನೆಯಲ್ಲಿ ನಮಗೆ ಬಹಳ ಎತ್ತಿದ ಕೈ. ನಾನು ಸಂಘಟನೆ ಮಾಡೋದು ನೋಡಿ ನನಗೆ ಯಾರೇ ಮುಖ್ಯಮಂತ್ರಿ ಇರಲಿ, ಮಾಜಿ ಇರಲಿ, ಅವ್ರು ಕರೆದು ನನಗೊಂದು ಅಧಿಕಾರ ಕೊಡೋರು ಸಂಘಟನೆ ಮಾಡೋದಕ್ಕೋಸ್ಕರ. ಕೊನೆಗೆ ನನಗೆ ರಾಜಕಾರಣ ಬೇಜಾರಾಯಿತು. ನಾನು ಇಲ್ಲೇ ಬಂದು ಉಳ್ಳಾಲ್ನಲ್ಲಿ 1 ತಿಂಗಳಿದ್ದೆ. ನಾನು ಚುನಾವಣೆ ಸೋತಾಗ ಬಂದು 1 ತಿಂಗಳು ಸುಮ್ಮನೆ ಉಳ್ಳಾಲ್ಗೆ ಬರೋದು, ದರ್ಗಾದಲ್ಲಿ ಕುಂತ್ಕೊಳ್ಳೋದು, ಒಂದು ಪ್ಯಾರಿಸ್ ಲಾಡ್ಜ್ ಅಂತ ಇತ್ತು ಇಲ್ಲಿ, ರಾತ್ರಿ ಹೋಗಿ ಮಲಗೋದು. 1 ತಿಂಗಳ ಕಾಲ ಆದ ತಕ್ಷಣ ನನಗೆ ರಾತ್ರಿ ಕನಸಿನಲ್ಲಿ ನನಗೆ ಹುಲಿಗಳು ಗರ್ಜನೆ ಮಾಡೋದು, ಹುಲಿಗಳು ಶಬ್ದ ಆಗೋದು, ಇದು ನನಗೆ ಯಾವಾಗಲೂ ಇದು ನನಗೆ ಬಹಳ ಡಿಸ್ಟರ್ಬ್ ಮಾಡ್ತಿದ್ದು. ನನಗೆ ಬೆಂಗಳೂರಿನಲ್ಲಿ ಒಂದು ಹಜರತ್ ತವಕ್ಕಲ್ ಮಸ್ತಾನ್ ಶಾಹಿಲಿ ದರ್ಗಾ ಅಂತ ಇದೆ. ಆ ದರ್ಗಾಕ್ಕೆ ನಾನು ವಿಸಿಟ್ ಕೊಡ್ತಿರ್ತೀನಿ ಯಾವಾಗ ಹೋದ್ರು. ಅಲ್ಲಿ ಕೂತಾಗ ಒಬ್ಬ ಹಿರಿಯರು, ಒಂದು 90 ವರ್ಷ ಇರ್ಬೋದು ಗುರುಗಳು, ನನಗೆ ಕೇಳಿದಾಗ ನೀವು ಯಾಕೆ ಒಂಥರ ಇದ್ದೀರ ಅಂತ. ಇಲ್ಲ ನನಗೆಲ್ಲ ಕನಸಿನಲ್ಲಿ ಇದಾಗ್ತಿದೆ ಅಂದಾಗ ನೀವು ತಕ್ಷಣ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಂದು. ನಾನು ಅದುವರೆಗೆ ಶ್ರೀರಂಗಪಟ್ಟಣ ನೋಡಿಲ್ಲ, ಕಾಲೇಜ್ನಲ್ಲಿ ಇದ್ದಾಗಲೂ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿಲ್ಲ, ನೋಡಿಲ್ಲ. ಪ್ರಥಮ ಬಾರಿಗೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋದೆ. ಅವತ್ತು 6 ಗಂಟೆ ಸಮಯ, ಆವಾಗಲೇ ಡೋರ್ ಕ್ಲೋಸ್ ಮಾಡ್ತಿದ್ರು. ಅವತ್ತು ನನಗೆ ಅಪರಿಚಿತರು ಅವ್ರು ಕರೆದು ನನಗೆ ಒಳಗಡೆ ದುವಾ ಮಾಡಿ ಅವರ ಚಾದರ್ನ ತಲೆ ಮೇಲೆ ಇಟ್ಟು ಕಳಿಸಿದ್ರು ನನಗೆ ವಾಪಸ್. ನಾನು ಚಿತ್ರದುರ್ಗ ಬಂದು 4 ಮೀಟಿಂಗ್, ಹಿಂದೂಗಳದ್ದು ಸಪ್ರೇಟ್, ಮುಸಲ್ಮಾನರು ಸಪ್ರೇಟ್ ಮಾಡಿದೆ, ಎಲ್ಲ ಸೇರಿಸಿ ಒಂದು ಸಭೆ ಮಾಡಿದೆ. ಅವಾಗ ನಮ್ಮ ಜನಾಂಗದವ್ರು ಏನು ಮಾಡಿದ್ರು, ಬೇಡ ನಿಮ್ಮ ಕೈಲಿ ಆಗೋದಿಲ್ಲ, ಒಂದು 25 ಜನ ಸೇರೋದಿಲ್ಲ, ಯಾಕೆ ಕಾರ್ಯಕ್ರಮ ಮಾಡ್ತೀರ. ಮತ್ತೆ ನಾನು ಬಂದೆ ತವಕ್ಕಲ್ ಮಸ್ತಾನ್ ಶಾವಲಿ ದರ್ಗಾದಲ್ಲಿ. ಮತ್ತೆ ಗುರುಗಳಿಗೆ ಹೇಳಿದೆ, ಈ ಥರ ಹೇಳ್ತಾರೆ ಜನ ಅಂದರು. ಆದರೆ ಟಿಪ್ಪು ಸುಲ್ತಾನ್ ಅವರು, ವಲಿಯವರು, ನಿನ್ನ ಕಾರ್ಯಕ್ರಮಕ್ಕೆ ಜನ ಬರೋದಿಲ್ಲ, ಪರಿಷ್ಠೆಗಳು ಬರೋದು, ಈ ಕಾರ್ಯಕ್ರಮಕ್ಕೆ ಬರೋರು ಪರಿಷ್ಠೆಗಳು ಅಂತ ಹೇಳ್ಬಿಟ್ರು ಅವರು. ಅದಾದ ನಂತರ ನಾನು ಡೇಟ್ ಅನೌನ್ಸ್ ಮಾಡಿದೆ, ನವೆಂಬರ್ 10ನೇ ತಾರೀಕು. 11 ಗಂಟೆ ಆದರೂ ಒಬ್ಬರು ಬಂದಿಲ್ಲ. 5 ನಿಮಿಷದಲ್ಲಿ 10,000 ಜನ ಬಂದ್ಬಿಟ್ರು. ನನಗೆ ಆಶ್ಚರ್ಯ ಆಗ್ತಿದೆ, ಏನು 100 ಜನ ಬರ್ಬೋದು, ಈ ಕಡೆಯಿಂದ 1,2,000, ಈ ಕಡೆ 1,2,000, 10,000ದಿಂದ 15,000 ಜನ ಆಗ್ಬಿಟ್ರು. ಅದು ಒಂದು ಅದ್ದೂರಿ ಕಾರ್ಯಕ್ರಮ ಆಯಿತು. ನಾನು ಚಿತ್ರದುರ್ಗದ ಲೆವೆಲ್ಗೆ ಮಾಡಬೇಕನ್ನೋ ರಾಜ್ಯಾದ್ಯಂತ ವಿಸ್ತಾರ ಮಾಡಿಸಿದೆ. ಸುಮಾರು ರಾಜ್ಯಾದ್ಯಂತ 350 ರೋಡ್ ಶೋ. ನಾನು ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ ಆ ಏರಿಯಾದ ಮಠಾಧೀಶರು ಹಿಂದೂ ಮುಸ್ಲಿಂ ಸೇರಿ ಮಾಡಿದ್ರೆ ಮಾತ್ರ ನಾನು ಕಾರ್ಯಕ್ರಮ ಮಾಡ್ತೀನಿ, ಹೊರತು ಮುಸಲ್ಮಾನರ ಕಾರ್ಯಕ್ರಮ ಆಗಬಾರ್ದು ಅದು. ಆದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಮಠಾಧೀಶರು, ಆಮೇಲೆ ನಮ್ಮ BJPಯವರು ಬಂದು ಭಾಷಣ ಮಾಡಿದರು, RSSನವರು ಬಂದು ಸಹ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಿದರು, ಎಲ್ಲರೂ ತಾರೀಫ್ ಮಾಡಿದ್ರು. ಯಾವಾಗ ನಾವು ಸಿದ್ದರಾಮಯ್ಯರಿಗೆ ನಾನು ಮತ್ತೆ HK ಪಾಟೀಲ್ ಸಾಹೇಬರು ಹೋಗಿ ಅವರಿಗೆ ರಿಕ್ವೆಸ್ಟ್, ತಲಕಾಡು ಚಿಕ್ಕರಂಗೌಡ ಅಂತ ಒಬ್ಬರಿದ್ರು, ಅವರು ಇತಿಹಾಸಕಾರರು, ಅವರೇ ಟಿಪ್ಪು ಸುಲ್ತಾನ್ನ ಇತಿಹಾಸ ಬಗ್ಗೆ ಬರೆದು, ಅವರು ನನ್ನ ಟೀಮ್ನಲ್ಲಿ ಇದ್ದರು. ಹೋಗಿ ಅವರಿಗೆ ಮನವಿ ಮಾಡಿದಾಗ HK ಪಾಟೀಲ್ ಅವರು ಮನವರಿಕೆ ಮಾಡಿದ್ರು ಸಿದ್ದರಾಮಯ್ಯವ್ರಿಗೆ, ಸರ್ ಮುಸಲ್ಮಾನರಲ್ಲಿ 3-4 ಪಂಗಡ ಇದ್ದಾವೆ, ಟಿಪ್ಪು ಸುಲ್ತಾನ್ ಅಂದರೆ ಎಲ್ಲ ಒಂದಾಗ್ಬಿಡ್ತಾರೆ, ಯಾಕೆ ಒಂದು ಮಾಡಬಾರ್ದು ಅಂದಾಗ ಅವಾಗ ಸಿದ್ದರಾಮಯ್ಯರವರು ಸಹಿ ಹಾಕಿದ್ರು, ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬೇಕಂತ.
ಅವಾಗ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ BJPಯರು RSS ಟಿಪ್ಪು ಸುಲ್ತಾನ್ಗೆ ತಾರೀಫ್ ಮಾಡ್ತಿದ್ದರು, ಟಿಪ್ಪು ಸುಲ್ತಾನ್ ಜಯಂತಿನ ಸರ್ಕಾರದಿಂದ ಆಚರಣೆ ಮಾಡಿದಾಗ ಎಲ್ಲ ಉಲ್ಟಾ ಹೊಡೆದ್ಬಿಟ್ರು ಅವರು. ಟಿಪ್ಪು ಸುಲ್ತಾನ್ ಅಂತವ್ರು ಇಂಥವ್ರು ಅಂತ ಅವ್ರು ಬಯೋದಕ್ಕೆ ಶುರು ಮಾಡಿ ಕೊನೆಗೆ ಟಿಪ್ಪು ಸುಲ್ತಾನ್ ಜಯಂತಿನೇ ರದ್ದಾಯಿತು. ಆದರೂ ಸಹ ಟಿಪ್ಪು ಸುಲ್ತಾನ್ ರವರ ಜಯಂತಿಯನ್ನ ನಾವು ಖಾಸಗಿ ಕಾರ್ಯಕ್ರಮವಾಗಿ ಮೊದಲಿಂದ ಆಚರಣೆ ಮಾಡ್ತಿದ್ದೀವಿ. ಈಗಲೂ ಖಾಸಗಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಅದರಲ್ಲಿ ಸರ್ಕಾರದಲ್ಲಿ ಆದೇಶ ಏನು ಮಾಡಿದೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಚರಣೆ ಮಾಡತಕ್ಕಂಥದ್ದು ರದ್ದು ಮಾಡಿದ್ದೀವಿ ಅಷ್ಟೇ. ಖಾಸಗಿ ಕಾರ್ಯಕ್ರಮ ರದ್ದು ಮಾಡಿಲ್ಲ ನಮಗೆ. ಅದನ್ನ ಈ ಪೊಲೀಸ್ ಸಿಬ್ಬಂದಿಯವರು ಏನು ಮಾಡ್ತಾರಂದ್ರೆ ಅದು ರದ್ದು ಮಾಡಿದ್ದಾರೆ, ದಯವಿಟ್ಟು ಇದು ತಪ್ಪು ಮಾಹಿತಿ. ಇದು ನಾನು ಪೊಲೀಸ್ ಜನರಲ್ ಡೈರೆಕ್ಟರ್ ಅವ್ರಿಗೆ ನಾನು ಮಾತಾಡಿದೆ, ಏನು ಸರ್ ಖಾಸಗಿ ಕಾರ್ಯಕ್ರಮ ಮಾಡೋದಕ್ಕೂ ನೀವು ಅಡ್ಡಪಡಿಸ್ತಿರಲ್ಲ, ಜಯಂತಿ ರದ್ದು ಮಾಡಿದರೆ ಬಿಡ್ರಿ, ಬೇಡ ನಿಮಗೆ ಸರ್ಕಾರದ ಅವಶ್ಯಕತೆನೇ ಇಲ್ಲ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳು 106 ವರ್ಷದಿಂದ ನಾವು ಜಯಂತಿನ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಹೇಳಿದಾಗ ಅವರು ಗ್ರೀನ್ ಸಿಕ್ಕಲ್ ಕೊಟ್ಟು ಇಲ್ಲಿನೂ ಸ್ವಲ್ಪ ತೊಂದರೆ ಕೊಟ್ಟರು ಅಂತ ನಮ್ಮ ಇವ್ರು ಹೇಳಿದ್ರು ಅಧ್ಯಕ್ಷರು, ಇಲ್ಲಿ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ. ನಿಜವಾಗಲೂ ಖಾಸಗಿ ಕಾರ್ಯಕ್ರಮ ಅಡ್ಡಪಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಖಾಸಗಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ರದ್ದಾಗಿದೆ ಹೊರತು ಖಾಸಗಿ ಕಾರ್ಯಕ್ರಮ ರದ್ದಾಗಿಲ್ಲ. ಆದ್ರಿಂದ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಬಹಳ ಮಾತಾಡೋದಕ್ಕೆ ನಮ್ಮ ಇವರು ಬಂದಿದ್ದಾರೆ. ಅವರು ಟಿಪ್ಪು ಸುಲ್ತಾನ್ ರವರು ಮೊಟ್ಟ ಮೊದಲು ನಾನು ಮಸ್ಜಿದ್ ಆಲದ ಹತ್ರನೂ ಹೋಗಿ ಭೇಟಿ ಕೊಟ್ಟು ಬಂದೆ. ಅಲ್ಲೇನು ಗಲಾಟೆ ಇಲ್ಲ. ಮಸ್ಜಿದ್ ಆಲ ಕಟ್ಟಿದವ್ರು ಯಾರಂದ್ರೆ ಟಿಪ್ಪು ಸುಲ್ತಾನ್ ಅವರು ಮಸ್ಜಿದ್ ಆಲ ಕಟ್ಟಿದ್ದ 12 ವರ್ಷದ ನಂತರ ಅವರು ಹುತಾತ್ಮರಾಗ್ತಾರೆ. ಅವರು ಟಿಪ್ಪು ಸುಲ್ತಾನರ ಮಂತ್ರಿ ಮಂಡಲದಲ್ಲಿ 14-15 ಜನದಲ್ಲಿ 6-7 ಜನ ನಮ್ಮ ಹಿಂದೂ ಬಾಂಧವರು ಇರ್ತಾರೆ. ಅದರಲ್ಲಿ ಆಗ ಮಸ್ಜಿದ್ ಆಲದ ಜವಾಬ್ದಾರಿ ಪೂರ್ಣಿಯರು ತಗೊಂಡಿರ್ತಾರೆ. ಪೂರ್ಣಿಯ ಪಂಡಿತ್ತು ಮತ್ತೆ ಆ ಭಾಗದ ಮತ್ತೆ ಇರತಕ್ಕಂಥ ಕೆಲವು ಮಂತ್ರಿಗಳು ಹಿಂದೂ ಬಾಂಧವರು ನಿಂತು ಆ ಮಸ್ಜಿದ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ದೇವಸ್ಥಾನ ಇತ್ತು ಅಂತ. ಆಯ್ತು, ಟಿಪ್ಪು ಸುಲ್ತಾನ್ ಹುತಾತ್ಮರಾದ್ರು 12 ವರ್ಷದ ನಂತರ. ಮೈಸೂರು ಮಹಾರಾಜರು ಟಿಪ್ಪು ಸುಲ್ತಾನ್ ಹುತಾತ್ಮರಾದ ನಂತರ ಅವ್ರ ಮನೆಯಿಂದ ಗಂಧದ ಕಾರ್ಯಕ್ರಮ ಮೊನ್ನೆ ಆಯ್ತು. ಗಂಧದ ಕಾರ್ಯಕ್ರಮ 231ನೇ ಗಂಧದ ಕಾರ್ಯಕ್ರಮ ಆಯ್ತು. ಅದು ಸರ್ಕಾರಿ ಕಾರ್ಯಕ್ರಮಗಳು. ಟಿಪ್ಪು ಸುಲ್ತಾನನ ಗಂಧದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಿದ್ದಾರೆ. ಕಾರಣ ಟಿಪ್ಪು ಸುಲ್ತಾನ್ ರವರ ನೋಡೋದಕ್ಕೆ ಬಂದಿರತಕ್ಕಂಥ ಹಣ ಸುಮಾರು ವರ್ಷಕ್ಕೆ 70-80 ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತೆ. ಅವ್ರು ಚಪ್ಪಲಿ ಬಿಟ್ಟಿರತಕ್ಕಂಥ ಜಾಗದ ಕಲೆಕ್ಷನ್ ತಗೊಂಡು ಸರ್ಕಾರ ಅದರಲ್ಲಿ ಒಂದು 3 ಲಕ್ಷ ಕೊಡುತ್ತೆ. ಉಳಿದಿದ್ದಣ ಸರ್ಕಾರ ತಗೊಳುತ್ತೆ. ಶಹೀದ್ ರಹಮತುಲ್ಲಾ ಅವರು ಮಲಗಿದ್ರು ಸಹ ಇವತ್ತಿನ ದಿವಸ ದುಡಿತಿದ್ದಾರೆ. ಅವರ ಹಣದಲ್ಲಿ ಕಾರ್ಯಕ್ರಮ ಅವರು ಮಾಡ್ಕೊಂತಿಲ್ಲ. ಆದ್ರಿಂದ ನಾನೇನು ಮಾಡ್ತೀನಿ ಅಂದರೆ ಅಲ್ಲಿ ಮಸ್ಜಿದ್ ಆಲದಲ್ಲಿ ಮೈಸೂರು ಮಹಾರಾಜರು ಅವರು ಗಂಧ ತರ್ತಿದ್ರು ಅವ್ರ ಮನೆಯಿಂದ. ಅವ್ರಿಗೆ ಗೊತ್ತಿದ್ರೆ ದೇವಸ್ಥಾನ ಇದೆ ಅಂತಾರೆ ಅವರೇ ಕ್ರಮ ಕೈಗೊಳ್ತಿದ್ರು. ಆದ್ರಿಂದ ಟಿಪ್ಪು ಸುಲ್ತಾನ್ ರವರು ಈಗ ಮೊಟ್ಟ ಮೊದಲ ಬಾರಿಗೆ ರೇಷ್ಮೆಯನ್ನು ಪರಿಚಯಿಸಿದ್ರು. ಅವರು ಕರ್ನಾಟಕಕ್ಕೆ ಮೊಟ್ಟ ಮೊದಲನೇ ರೇಷ್ಮೆಯನ್ನು ಪರಿಚಯಿಸತಕ್ಕಂಥ ವ್ಯಕ್ತಿ. ಸುಮಾರು 40 ಲಕ್ಷ ಕುಟುಂಬಗಳು ಇವತ್ತು ಹಳೆ ಮೈಸೂರು ಭಾಗದಲ್ಲಿ ರೇಷ್ಮೆಯಿಂದ ರೈತರು ದುಡಿತಿದ್ದಾರೆ. ಪ್ರತಾಪ್ ಸಿಂಹ ಅವರು ಹೇಳ್ತಿದ್ದಾರೆ ಟಿಪ್ಪು ಸುಲ್ತಾನ್ ಮೈಸೂರಲ್ಲಿ ಯಾರು ಹೇಳಿದ್ದು ಮೈಸೂರಲ್ಲಿ ಅಂತ ನಾನು ಹೇಳಿದೆ ಪತ್ರಿಕೆಯಲ್ಲಿ. ನೀವು ಹೋಗಿ ಲಂಡನ್ನಿಗೆ ಹೋಗ್ರಿ, ಅವ್ರ ಎಕ್ಸಿಬಿಷನ್ ಅಲ್ಲಿ ಟಿಪ್ಪು ಸುಲ್ತಾನ್ಗೆ ಮೈಸೂರಿನಿಂದ ಟೈಟಲ್ ಕೊಟ್ಟರು ಬ್ರಿಟಿಷರು. ಲಂಡನ್ನಿಗೆ ಹೋದ್ರೆ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಎಲ್ಲ ದಾಖಲಾತಿ ಸಿಗುತ್ತವೆ. ಯಾಕಂದ್ರೆ ಹೆಚ್ಚಿನ ಉಪಯೋಗ ತಗೊಂಡರೆ ಅವ್ರ ಭಾಗದ ಜನ. ಆದ್ರಿಂದ ಅಲ್ಲಿಂದ ಇವರು ಏನು ಮಾಡಿದ್ರು ಅಂದ್ರೆ ಮೊಟ್ಟ ಮೊದಲಿಗೆ ಭಾರತ ದೇಶದ ಇತಿಹಾಸದಲ್ಲಿ ಮದ್ಯಪಾನ ನಿಷೇಧ ಏನಾದರೂ ಮಾಡಿರತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಆದರೂ ಟಿಪ್ಪು ಸುಲ್ತಾನ್ ರವರು. ಮದ್ಯಪಾನ ನಿಷೇಧ ಇಡೀ ಭಾರತ ದೇಶದಲ್ಲಿ ಯಾರು ಮಾಡಿಲ್ಲ. ಆಗಿನ ಕಾಲದಲ್ಲಿ ಎಮರ್ಜೆನ್ಸಿ ಅಂತ ಒಂದು ಕಾನೂನು ತೆಗೆದ್ರು ಟಿಪ್ಪು ಸುಲ್ತಾನ್ ಅವರು. ಇಡೀ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಯಾಗಿದ್ದು ಎಮರ್ಜೆನ್ಸಿ ಕಾನೂನು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ. ಆದ್ರಿಂದ ಅವಾಗ ಮೀರ್ ಸಾದಿಕ್ ಮತ್ತು ಪೂರ್ಣಿಯ ಪಂಡಿತ್ ಹೇಳ್ತಾರೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಇದು ಎಕ್ಸೈಸ್ ತೆಗೆದ್ರೆ ಅಂದಾಗ ನನ್ನ ಸರ್ಕಾರ ಹೋದ್ರೂ ಪರವಾಗಿಲ್ಲ ಮದ್ಯಪಾನ ನಿಷೇಧ ಆಗ್ಬೇಕಂತ ನಮ್ಮ ಸಿರಿಗೇರಿ ಶ್ರೀಗಳಿದ್ದಾರೆ, ತಮಗೆ ಗೊತ್ತಿರಬಹುದು, ದೊಡ್ಡ ಸ್ವಾಮೀಜಿ ಅವರು ತಮ್ಮ ಭಾಷಣದಲ್ಲಿ ಪ್ರತಿ ಭಾಷಣದಲ್ಲಿ ಹೇಳ್ತಾರೆ ಇಂಡಿಯಾದಲ್ಲಿ ಮೊಟ್ಟ ಮೊದಲನೇ ಮದ್ಯಪಾನ ನಿಷೇಧ ಆಗಿದ್ದು ಟಿಪ್ಪು ಸುಲ್ತಾನ್ ರವರ ಕಾಲದಲ್ಲಿ. ಆಮೇಲೆ ಈ ಟಿಪ್ಪು ಸುಲ್ತಾನ್ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಏನು ಪುಸ್ತಕ ಏನು ಗಿದ್ವಾನಿ ಅವರು ಬರೆದಿದ್ದಾರೆ, ಮೂಲತಃ ಅವರು RSSನವರು, ಆಲ್ ಇಂಡಿಯಾ RSS ಚೇರ್ಮನ್ ಆಗಿರ್ತಾರೆ ಅವರು. ಅವರಿಗೆ ಆಲ್ ಇಂಡಿಯಾ ಏರ್ಪೋರ್ಟ್ ಚೇರ್ಮನ್ ಆಗಿ ಅವರಿಗೆ ಸರ್ಕಾರದಿಂದ ನೇಮಕ ಮಾಡಿರ್ತಾರೆ. ಅವರು ಲಂಡನ್ನಿಗೆ ಒಂದು ಬಾರಿ ಹೋದಾಗ ಎಕ್ಸಿಬಿಷನ್ ನೋಡೋಕೆ ಹೋದಾಗ ಅಲ್ಲಿ ಬ್ರಿಟಿಷಿನ ಒಬ್ಬ ವಿದ್ಯಾರ್ಥಿ ಪರಿಚಯ ಆಗ್ತಾನೆ. ಅವರಿಗೆ ಪರಿಚಯ ಆದ ತಕ್ಷಣ ಅವ್ರು ಹೇಳ್ತಾರೆ ನೀವ್ಯಾರು ಭಾರತೀಯರ? ಹೌದು ಭಾರತೀಯರ ಅಂದ ತಕ್ಷಣ ಟಿಪ್ಪು ಸುಲ್ತಾನ್ ಅವ್ರಿಗೆ ಗೊತ್ತಾ? ನನಗೆ ಅಷ್ಟು ಗೊತ್ತಿಲ್ಲ.
ಇಲ್ಲ ಅವ್ರ ಬಗ್ಗೆ ನಾನು PhD ಮಾಡಕ್ಕೆ ಬಂದೇನೋ ಆದಾಗ ಗಿದ್ವಾನಿಯವರು ಇಡೀ ಇಂಡಿಯಾನ ವರ್ಲ್ಡ್ನ ತಿರುಗಾಡಿ ಒಂದು ಲೋಡ್ ಪುಸ್ತಕ ಸಿಗ್ತವೆ ಟಿಪ್ಪು ಸುಲ್ತಾನ್ ಇತಿಹಾಸದ ಬಗ್ಗೆ. ಅದರಲ್ಲಿ ಒಂದು ಕೂದಲಷ್ಟು ಮಾತ್ರ ಸೋಡ್ ಆಫ್ ಟಿಪ್ಪು ಸುಲ್ತಾನ್ ಬರೆದಿರೋದು, ಮೊದಲನೇ ಪೇಜ್ನಲ್ಲಿ ಬರೆದಾರೆ ಅವರು. ಬಹಳಷ್ಟು ದಾಖಲಾತಿ ಇದ್ದವರು ಅವರು ಬರೆದಕ್ಕಂಥ ಆಮೇಲೆ ಕುಣಿಗಲ್ ಟೆಡ್ ಫಾರಂ ಇರ್ಬೋದು, ಆಮೇಲೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಮಗೆ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಇರೋದು, ರೇಷ್ಮೆ ಬೆಳೆ ಆಗೋದು, ರಾಕೆಟ್ ತಯಾರಿಕೆ ಆಗಿರ್ಬೋದು, ಬನ್ನೂರು ಕುರಿ ಅಂತ ಪರಿಚಯ ಮಾಡ್ತಾರೆ ರೈತರಿಗೋಸ್ಕರ. ಬನ್ನೂರು ಕುರಿ, ಆ ಕುರಿನ ಮೊಟ್ಟ ಮೊದಲಿಗೆ ಅವರು ಪರಿಚಯ ಮಾಡೋದು ಟಿಪ್ಪು ಸುಲ್ತಾನ್ ರವರು. ಅಮೃತ್ ಮಹಲ್ ತಳಿ ಅಂತ ಎತ್ತು, ಅಮೃತ್ ಮಹಲ್ ತಳಿ ಅಂತ ಹೇಳಿ 3 ಎತ್ತಿನ ಶಕ್ತಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆ ಎತ್ತುಗಳಿದ್ದಾವೆ. ಅದಾದ್ಮೇಲೆ ನಾಯಕನಟ್ಟಿ ಅಂತ ಇದೆ. 40,000 ಕಿಲೋಮೀಟರ್ ಇರ್ತಕ್ಕಂಥ ಈ ಕರ್ನಾಟಕವನ್ನು 98,000 ಕಿಲೋಮೀಟರ್ಗೆ ವಿಸ್ತಾರ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ರವರು. 80,000 ಗಂಧದ ಎಣ್ಣೆಯನ್ನು ಫಸ್ಟ್ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದು ಹಜರತ್ ಟಿಪ್ಪು ಸುಲ್ತಾನ್ ರವರು. ಪೋಸ್ಟಲ್ ಸಿಸ್ಟಮ್ ಇರಲಿಲ್ಲ ಕರ್ನಾಟಕದಲ್ಲಿ, ಪೋಸ್ಟಲ್ ಸಿಸ್ಟಮ್ ಅನ್ನು ಪರಿಚಯ ಮಾಡಿದ್ರು ಟಿಪ್ಪು ಸುಲ್ತಾನ್ ರವರು. ಅದಾದ ನಂತರ ದಲಿತರಿಗೆ ಲ್ಯಾಂಡ್ ಓನರ್ಶಿಪ್ ಕೊಟ್ಟಿದ್ದು ಭಾರತದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಯಾರನ್ನಿದ್ರೆ ದಲಿತರಿಗೆ ಲ್ಯಾಂಡ್ ಓನರ್ ಮಾಡಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ರವರು. ಅದಾದ ನಂತರ ಕನ್ನಂಬಾಡಿ ಕಟ್ಟೆಯ ನೀಲ ನಕ್ಷೆಯನ್ನು ತಯಾರು ಮಾಡಿಸ್ತಕ್ಕಂಥ ಈಗೇನು KRS ಅಂತ ಹೇಳ್ತಿದ್ರಲ್ಲ, ಅದರ ನೀಲ ನಕ್ಷೆಯನ್ನು ತಯಾರು ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ಟಿಪ್ಪು ಸುಲ್ತಾನ್ ಅವರು. 850 ದೇವಸ್ಥಾನಗಳು ಕಟ್ಟಿದ್ದಾರೆ. ಶೃಂಗೇರಿ ಮಠ ಇರ್ಬೋದು, ಶಾರದಾಂಬಾ ಪೀಠ ಇರ್ಬೋದು, ಆಮೇಲೆ ನಂಜನಗೂಡು, ನಂಜೇಶ್ವರ ಅವ್ರಿಗೆಲ್ಲ ದೇಣಿಗೆ ಇಂಥವನ್ನೇ ಲೆಕ್ಕ ಹಾಕ್ತಾ ಹೋದ್ರೆ ಗೆಜೆಟ್ನಲ್ಲಿದೆ. ನನಗೆ ಟಿವಿಯಲ್ಲಿ ಚರ್ಚೆಗೆ ಗೋಮದು ಸೂದನ್ ಅವರೆಲ್ಲ ಬಂದಿದ್ರು. ದಾಖಲಾತಿ ತಂದು ಚರ್ಚೆ ಮಾಡ್ರಿ, ದಾಖಲಾತಿ ಇಲ್ದಲೆ ಯಾವುದೋ ಒಂದು ಕಾದಂಬರಿ ಕತೆ ಹೇಳ್ಕೊಂಡ್ಬಂದು ನೀವು ಚರ್ಚೆ ಮಾಡೋದಕ್ಕಿಂತ ದಾಖಲಾತಿ ನಾವು ತರ್ತೀವಿ. ದಾಖಲಾತಿಗಳು ಗೆಜೆಟೇರಿಯನ್ನಲ್ಲಿ ಏನಿದೆ ಅದನ್ನು ನಾವು ತರ್ತೀವಿ. ಕತೆ ಕಾದಂಬರಿ ವಿರೋಧಿಗಳು ಬರ್ದಿರೋ ತಾವು ಮಾಡ್ಬೇಡ್ರಿ. ಅವ್ರಿಗೆ ನನಗೆ ಜಗಳ ಆಯ್ತು 3 ಬಾರಿ. ನಾನು TV ಇಂಟರ್ವ್ಯೂಗೆ ಹೋಗಿದ್ದೆ ನಾನು. ಆಮೇಲೆ ಯಾರು ಅವರು ನಿರೂಪಣೆ ಮಾಡೋಕೆ ಕೇಳಿದ್ರು. ನಾನು ಹೇಳಿದೆ, ನೀವು ಸುಮ್ಮನೆ ಕುಂತ್ಕೋಬೇಕು, ನಾವು 3 ಜನ ಮಾತಾಡ್ತೀವಿ, ನೀವು ಒಳ್ಳೆ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡ್ತಾರೆ. ನೀವು ತುಂಬ ಸಲ ನಾವು ಸಾಹೇಬ್ರಿಗೆ ಅಲ್ಲಿ ನಮ್ಗೇನು ಮಿಸ್ಗೈಡ್ ಮಾಡ್ತಾನಂದ್ರೆ ನಮ್ಮ ಪಾಯಿಂಟ್ ಬಂದಾಗ ನಮಗೆ ಅವನಿಗೆ ಮಾತಾಡಂತಾರೆ. ಅದಕ್ಕೆ ನಾನು ಹೇಳ್ಬಿಟ್ಟೆ, ನೀನು ಸುಮ್ಮನೆ ಕುಂತ್ಕೋ, ನೀನು ಏನು ಓದಿದ್ಯಾ, ನಾವು 3 ಜನ ಮಾತಾಡ್ಕೊಂತೀವಿ. ಆ ಕಾರ್ಯಕ್ರಮನೇ ಕಟ್ಟಾಗ್ಬಿಡ್ತಾವತ್ತು. ಹಿಸ್ಟ್ರಿ ಗೊತ್ತಿರೋದಿಲ್ಲ ಅವನಿಗೆ, ಕೇಳೋನಿಗೆ, ಮಾಧ್ಯಮದವ್ರಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಅಡ್ಡಪಡಿಸ್ತಿರ್ತಾರೆ. ನಾನು ನೇರವಾಗಿ ಹೇಳಿದೆ, ನೀನು ಸುಮ್ಮನೆ ಕುಂತ್ಕೋ, ನಾವು 3 ಜನ ನಾವು ಚರ್ಚೆ ಮಾಡ್ತೀವಿ, ಅದನ್ನು ರಿಲೇ ಮಾಡಿ ನೀನು. ನೆಕ್ಸ್ಟ್ ಟೈಮ್ ಕರೀಲ್ಲ ನನ್ನ ಮೈತ್ರಿ. ಅದಾದ ನಂತರ ಅಲ್ಲೇ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಿಪ್ಪೇರುದ್ರ ಸ್ವಾಮಿ ಮಠ ಅಂತ ಇದೆ. ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ. ಅದು ಹೈದರಾಲಿ ಅವರು ಕಟ್ಟಿಸ್ಕೊಟ್ಟಿರೋದು. ಹೈದರಾಲಿ ಅವರು ಯುದ್ಧ ಮಾಡೋದಕ್ಕೆ ಹೋದಾಗ ಮಧುಕರ್ ನಾಯಕ ಯುದ್ಧ ಆಗುತ್ತೆ. ಅಲ್ಲಿ ಹೈದರಾಲಿ ಅವ್ರಿಗೆ ಮಕ್ಕಳಿರೋದಿಲ್ಲ. ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳ್ತಾರೆ. ಅಲ್ಲಿ ಜನಪದ ಕಲೆಯಲ್ಲಿ ಹೇಳೋದು ಹಾಡಲ್ಲಿ ಅಲ್ಲಿ ಏನು ಹೇಳ್ತಾರಂದ್ರೆ, ಅಲ್ಲಿ ಹೋದಾಗ ಟಿಪ್ಪು ಸುಲ್ತಾನಿಗೆ ಗಂಡು ಮಗು ಆಗುತ್ತೆ. ಆದಾಗ ಅವ್ರೇನು ಹೇಳ್ತಾನೆ, ಆ ಭಾಗದ ಜನ, ಉತ್ತರ ಕರ್ನಾಟಕದ ಜನ ಹೇಳ್ತಾರೆ, ತಿಪ್ಪೇರುದ್ರ ಸ್ವಾಮಿ ಹೆಸರೇ ಟಿಪ್ಪು ಸುಲ್ತಾನ್ಗೆ ಇಟ್ಟಿರೋದು, ಅದಕ್ಕೆ ಮಠ ಕಟ್ಸ್ಕೊಟ್ಟಿದ್ದಾರೆ ಅಂತಾರೆ. ಈ ಭಾಗದಲ್ಲಿ ಟಿಪ್ಪು ಮಸ್ತಾನಿ ಅಂತ ಹೇಳ್ಬಿಟ್ಟು ಈ ತರ ಒಟ್ಟಿಗೆ ಟಿಪ್ಪು ಸುಲ್ತಾನ್ದು ಚರ್ಚೆ ಇದೆ. ನಾವು ಚಿಕ್ಕರಿದ್ದಾಗ ಲಾವಣಿ ಹೇಳ್ತಿದ್ರು, ಕಳೆತಾಗ ಹೆಣ್ಣು ಮಕ್ಕಳು ಹೊಲದಲ್ಲಿ ಹಾಡು ಹೇಳ್ತಿದ್ರು, ಟಿಪ್ಪು ಸುಲ್ತಾನ್ ಹಾಡು. ನಾನು ಚಿಕ್ಕನಿದ್ದಾಗ ಇಂತಹ ಕೊಡೆಗಳು, ಚನ್ನಪಟ್ಟಣದ ಗೊಂಬೆಗಳಿದ್ದಾವೆ. ಚನ್ನಪಟ್ಟಣದ ಗೊಂಬೆ ವರ್ಲ್ಡ್ ಫೇಮಸ್. ಅದನ್ನ ಫ್ಯಾಕ್ಟ್ರಿ ತಯಾರು ಮಾಡಿದ್ರು ಟಿಪ್ಪು ಸುಲ್ತಾನ್. ಈಗ ಹೇಳ್ತಾ ಹೋದ್ರೆ ನಾನು ಹೇಳೋದು ಕಾದಂಬರಿ ವಿಷಯ ಅಲ್ಲ, ಕತೆ ವಿಷಯ ಅಲ್ಲ. ಗೆಜೆಟೇರಿಯನ್ನಲ್ಲಿ ಏನಿದೆ, ಗೆಜೆಟೇರಿಯನ್ನಲ್ಲಿ ಏನು ದಾಖಲೆ ಆಗಿದೆ ಅಷ್ಟು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೊರತು ಇನ್ನೂ 106 ಇದಾವೆ ಗೆಜೆಟೇರಿಯನ್ನಲ್ಲಿ. ಆದ್ರಿಂದ ಈ ಕೆಲವರು ಏನಿದ್ದಾರೆ ಗೊತ್ತಾ, ಟಿಪ್ಪು ಸುಲ್ತಾನ್ ಅಂದ್ರೆ ಭಾಳ ಹೆದರಿಕೆ ಬೇರೆಯವರಿಗೆ, ಅದೇನು ಹೆದರಿಕೆನೋ ಗೊತ್ತಿಲ್ಲ. ಇವತ್ತು ಅವ್ರ ವಿರೋಧಿಗಳು, ಬ್ರಿಟಿಷರು ಟಿಪ್ಪು ಸುಲ್ತಾನ್ ವಿರೋಧಿಗಳು ಟಿಪ್ಪು ಸುಲ್ತಾನ್ ಬಗ್ಗೆ 106 ಪುಸ್ತಕಗಳು ಬರ್ತಾರೆ ಅವ್ರ ಬಗ್ಗೆ ಒಳ್ಳೆಯದಾಗಿ. ಟಿಪ್ಪು ಸುಲ್ತಾನ್ ಕೇವಲ ಭಾರತದ ಹೀರೋ ಅಲ್ಲ, ಇಡೀ ವಿಶ್ವದ ಹೀರೋ. ರಾಕೆಟ್ ಲಾಂಛನ ಮಾಡಿದಿರ್ಬೋದು. ವರ್ಲ್ಡ್ ಹಿಸ್ಟ್ರಿಯಲ್ಲಿ ಟಿಪ್ಪು ಸುಲ್ತಾನ್ ಅವರ ಹೆಸರಿದೆ. ಪ್ರಪಂಚದ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನ್ ಇದೆ. ಅಮೆರಿಕದ ನಾಸದಲ್ಲಿ ಟಿಪ್ಪು ಸುಲ್ತಾನನ ಫೋಟೋ ಇದೆ. ಭಾರತದ ಸಂವಿಧಾನದಲ್ಲಿ, ಮೂಲ ಸಂವಿಧಾನದಲ್ಲಿ ಟಿಪ್ಪು ಸುಲ್ತಾನ್ ಅವರ ಫೋಟೋ ಇದೆ. ಇದಕ್ಕಿನ್ನ ದಾಖಲಾತಿ ಬೇಕಾ ಟಿಪ್ಪು ಸುಲ್ತಾನ್ ಕೆಟ್ಟದಂತ ಹೇಳಿದ್ದು? ಯಾರೋ ಸಂತೆಯಲ್ಲಿ ಪುಸ್ತಕ ಮಾರೋರು 2-3 ಕಾದು ನನ್ನ ಜೊತೆಗೆ ಓದಿದ್ರೆ ನನ್ನ ಕ್ಲಾಸ್ಮೇಟ್ಗಳೇ 10 ಜನ ಹಿಸ್ಟ್ರಿ ಬರ್ತಾರೆ. ಹೊಸ ರಾಜರುಗಳು ಸೃಷ್ಟಿ ಮಾಡಿದ್ದಾರೆ. ಅದೇ ತರ ದಯವಿಟ್ಟು ಟಿಪ್ಪು ಸುಲ್ತಾನ್ ಹೆಸರು ಸೂರ್ಯಚಂದ್ರ ಇವರಿಗೆ ಯಾರ ಕೈಯಿಂದ ಅಳಿಸೋದಕ್ಕಾಗೋದಿಲ್ಲ. 18 ವರ್ಷ ಆಯಿತು ನಾನು ಸತತವಾಗಿ ಇದನ್ನ ಪ್ರಾರಂಭ ಮಾಡಿ, ಈಗ ನನಗೆ 70 ವರ್ಷ.
45 ವರ್ಷ ಮಗ ದುಬೈನಲ್ಲಿದ್ದಾನೆ. ನನಗೆ ಮಕ್ಕಳಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಒಬ್ಬ ಮಗ ಲಾಯರು, ಮನೆತನದಲ್ಲೇ ಇರಲಿ ಲಾಯರ್ ಅಂತ. ನಾನು 17 ವರ್ಷ ಇದು ಸಂಘಟನೆ ಮಾಡಿದೆ ನಾನು. ಯಾಕಂದರೆ ಯುವಕರಿಗೆಲ್ಲ ಒಂದು ಕಡೆ ಕಟ್ಟಾಕಿದ್ದೇನೆ. ಸುಮಾರು 350 ರೋಡ್ ಶೋ ಮಾಡಿದ್ದೀನಿ. ಒಂದೊಂದು ರೋಡ್ ಶೋನಲ್ಲಿ 50,000 ಜನ ಇದ್ದಾರೆ. ಆನೆ ಮೇಲೆ ಕುದುರೆ, ಒಂಟೆ ಎಲ್ಲ ಮುಗಿಸ್ಬಿಟ್ಟೆ ನಾನು. ಮುಖ್ಯಮಂತ್ರಿ ಆದರೂ ಮುಗಿಸ್ತಿದ್ದಿಲ್ಲ, ಅಷ್ಟು ಮುಗಿಸ್ಬಿಟ್ಟೆ. ಆದರೂ ನಾನು 40 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ರಾಜಕೀಯ ಇದ್ದರೂ ಯಾರು ಟಿಪ್ಪು ಕಾಸಿಮಲ್ಲಿ ಎಂದಿದ್ದರು. ಒಂದೇ ಒಂದು ಒಲಿಯ ಹೆಸರು ತಗೊಂಡು ನಾನು ಹೊರಟ್ನಲ್ಲ, ಆ ಹೆಸರಿಂದ ನನಗೆ ಚಿಕ್ಕ ಮಕ್ಕಳು ಹೋದ್ರು ಟಿಪ್ಪು ಕಾಸಿಮಲ್ಲಿ ಹೋಗ್ತಿದ್ದಾರೆ ಅಂತಿದ್ದಾರೆ. ಈಗ ಅಧ್ಯಕ್ಷರುಗಳಿಗೆ ನಮ್ಮ ಇಸ್ಮಾಯಿಲ್ ಬಬ್ಬುಕಟ್ಟೆ ಅವರಿಗೆ ನಾನು ಆರಿಸಿಲ್ಲ, ಅದು ಆದರೆ ಟಿಪ್ಪು ಸುಲ್ತಾನ ಆರಿಸಿರೋದು. ನನ್ನ ಸಮಿತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಮಾಮೂಲಿ ವ್ಯಕ್ತಿಗಳು, ದೊಡ್ಡ ದೊಡ್ಡ ಕೋಟೇಶ್ವರ ಅವ್ರ ಹೆಸರು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟಿದೆ. ಆದ್ರಿಂದ ರಾಜಕಾರಣದಲ್ಲಿ ನಾನು ಇದ್ರೂ ನನಗೆ ಹೆಸರಾಗಲಿಲ್ಲ. ನನಗೆ ಒಲಿ ಹೆಸರು ತಗೊಂಡು ನಾನು ಹೊರಗೆ ಹೊರಟ ತಕ್ಷಣ ದೇವ್ರು ನನಗೆ ಟಿಪ್ಪು ಕಾಸಿಮಲಿ ಅಂತ ಹೆಸರು ಕೊಟ್ಟ. ಯಾವ ಊರಿಗೆ ಹೋದ್ರು ಜನ ಸೇರ್ತಾರೆ, ಗೌರವ ಮಾಡ್ತಾರೆ. ಉತ್ತರ ಕರ್ನಾಟಕ ಅಂತೂ ನನಗೆ 4-5 ಕಿಲೋಮೀಟರ್ 10-6 ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ಇದು ಒಲಿ ಕಾರ್ಯಕ್ರಮ ಆಗಿರೋದ್ರಿಂದ ಇಂಥ ಕಾರ್ಯಕ್ರಮಕ್ಕೆ ಒಬ್ಬ ಸ್ವತಂತ್ರ ಹೋರಾಟಗಾರರ ಕಾರ್ಯಕ್ರಮಕ್ಕೆ ಬರೋರು ಮಾತ್ರ ಒಳ್ಳೆ ಧೈರ್ಯವಂತರು, ಗಂಡಸರು ಅಂತ ಹೇಳಕ್ ಬರ್ತೀನಿ ನಾನು. ಯಾರಾದ್ರೂ ನಿಮ್ಮ ತಂದೆ ತಾಯಿಗೆ ಹೇಳಿ, ಅಜ್ಜ ಮುತ್ತಾತರು ಯಾರಾದ್ರೂ ಭಾರತ ಸ್ವತಂತ್ರ ಹೋರಾಟ ಸಂಗ್ರಾಮದಲ್ಲಿ ಭಾಗವಹಿಸಿರ್ತಂಥ ವ್ಯಕ್ತಿಗಳು ಇದ್ರೆ ಮಾತ್ರ ಅಂತ ವಂಶಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೋ ಹೊತ್ತು ಬೇರೆ ಮೀರ್ ಸಾತಿಗೆ ಸಪೋರ್ಟ್ ಮಾಡಿದರೆ ಯಾರೂ ಬರೋದಿಲ್ಲ. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರೆಲ್ಲ ನಾನು ಹೇಳ್ತೀನಿ, ನಿಮ್ಮ ತಂದೆ ತಾಯಿಗಳು ಯಾರನ್ನ ಆಗಿನ ಕಾಲದಲ್ಲಿ ಸ್ವತಂತ್ರ ಹೋರಾಟ ಅಂತರ ಮಾತ್ರ ರಕ್ತ ಈ ಒಂದು ಕಾರ್ಯಕ್ರಮಕ್ಕೆ ತರುತ್ತೆ. ಆದ್ರಿಂದ ನಾವು ತಾವೆಲ್ಲ ಬಂದಿದ್ದಾರೆ. ಅದರಲ್ಲಿ ಸಹ ಡಿಸೋಜ ಸಾಹೇಬ್ ನಾನು ಟಿವಿಯಲ್ಲಿ ಭಾಳ ನೋಡ್ತಿದ್ದೆ. ಆವಾಗಿನ ಕಾಲದಲ್ಲಿ ನಮ್ಮ ಗುಂಡ್ರಾಯರು, ನಮ್ಮ ಜಾರ್ಜು, ಯೂತ್ ಕಾಂಗ್ರೆಸ್ನಲ್ಲಿ ನಾವೆಲ್ಲ ಇದ್ವಿ. ಭಾಳ ಕಷ್ಟಪಟ್ಟ. ಯಾಕೋ ನನಗೆ ರಾಜಕೀಯ ಒಲಿಲಿಲ್ಲ. ಅದಕ್ಕೆ 17 ವರ್ಷದಿಂದ ಈ ಸಂಘಟನೆಯಲ್ಲಿ ಮಾಡಿದೆ. ಹಿಂದೂ ಮುಸ್ಲಿಂ ಈ ಸಂಘಟನೆಯಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ. ಇದು ಮುಸಲ್ಮಾನರಿಲ್ಲ. 80% ದಲಿತರು, ಹಿಂದುಳಿದವರು ಪ್ರತಿಯೊಬ್ಬರು ಇದ್ದಾರೆ. ಆದ್ರಿಂದ ಬಹಳಷ್ಟು ಸಮಯ ತಗೊಂಡಿದ್ದೀನಿ. ವೇದಿಕೆ ಮೇಲೆ ಗಣ್ಯರು ಮಾತಾಡೋರು ಬಹಳ ಇದ್ದಾರೆ. ಆಮೇಲೆ ಇದಾದ ತಕ್ಷಣ ಮನೆ ಉದ್ಘಾಟನೆ ಬೇರೆ ಇದೆ, ಟಿಪ್ಪು ಹೌಸ್. ಅದನ್ನ ಸಾಹೇಬರು ಬಂದಿದ್ದಾರೆ, ಅರ್ಜೆಂಟಾಗಿ ಮಂತ್ರಿ ಹೋಗ್ಬಿಟ್ಟಿದ್ದಾರೆ. ನಮ್ಮ ಸಾಹೇಬರ ಕಡೆಯಿಂದನೇ ಉದ್ಘಾಟನೆ ಮಾಡಿ ಈಗ ಏನು ಸನ್ಮಾನ ಸಮಾರಂಭ ಯಾರಾದರೂ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಟಿಪ್ಪು ಹೌಸ್ ಹಸ್ತಾಂತರ ಮತ್ತು ಸಾಧಕರಿಗೆ ಸನ್ಮಾನ ಮಾಡುವ ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯವರೇ, ಇದರ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶ್ರೀ ಟಿಪ್ಪು ಕಾಸಿಂ ಆಲಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರ ಹೆಸರುಗಳನ್ನು ಸ್ವಾಗತ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದಾರೆ. ಮತ್ತೆ ನಾನು ಅದನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಟಿಪ್ಪು ಈ ದೇಶಕ್ಕೆ, ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪಟ್ಟಾಭಿರಾಮ ಸೋಮಯಾಜಿಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಸೊಗಸು ಏನು ಅಂದರೆ, ಟಿಪ್ಪು ಸುಲ್ತಾನ್ ಅವರ ಹೋರಾಟ ಮತ್ತು ಅವರು ಕೊಟ್ಟಂಥ ಕೊಡುಗೆ ಈ ಸಮಾಜಕ್ಕೆ ಅದು ಅತ್ಯಂತ ಅನುಕರಣೀಯವಾಗಿರ್ತಕ್ಕಂಥದ್ದು ಮತ್ತು ಸಮಾಜದ ಬೆಳವಣಿಗೆಗೆ ಅದೊಂದು ಮಾರ್ಗದರ್ಶನ ಆಗಿರ್ತಕ್ಕಂಥದ್ದು. ಟಿಪ್ಪು ಜಯಂತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ವತಿಯಿಂದ ತೀರ್ಮಾನ ತೆಗೆದುಕೊಳ್ಳಬೇಕು ಅಂದಾಗ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಭಾಗವಾಗಿದ್ದೆ. ನಾನು ಸರ್ಕಾರಿ ಮುಖ್ಯ ಸಚೇತಕನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಈ ಬಗ್ಗೆ ಚರ್ಚೆ ಆದಾಗ ಟಿಪ್ಪು ಜಯಂತಿಯನ್ನು ಮಾಡುವಂತಹದ್ದು ಅವಶ್ಯಕತೆ ಮತ್ತು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಟಿಪ್ಪು ಸುಲ್ತಾನರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಬ್ರಿಟಿಷರ ವಿರುದ್ಧವಾಗಿ ಮಾಡಿದಂಥ ಹೋರಾಟಗಳು ಮತ್ತು ಅವರ ಎಂಟೈರ್ ಹೋರಾಟದ ವಿಚಾರಗಳನ್ನು ಇಂದಿನ ಯುವ ಜನಾಂಗಕ್ಕೆ ತಿಳಿಸುವಂತಹದ್ದು ಅವಶ್ಯಕತೆ ಇದೆ ಅಂತ ಹೇಳುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ನಾವು ಆಚರಣೆ ಮಾಡಬೇಕು ಅಂತ ಹೇಳುವ ತೀರ್ಮಾನವನ್ನು ಕೈಗೊಂಡಿತ್ತು. ಬಹುಶಃ ಕಾಂಗ್ರೆಸ್ ಆಡಳಿತ ಇದ್ದಂಥ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಂಥ ಸಂದರ್ಭಗಳಲ್ಲಿ
ಯಾವಾಗ ಟಿಪ್ಪು ಸುಲ್ತಾನ್ ಅವರನ್ನ ಮತಾಂಧ ಅಂತೇಳಿ ಬಿಂಬಿಸುವಂತಹ ಕೆಲಸ ಹಿಂದೂ ಆಡಳಿತ ಪಕ್ಷದಲ್ಲಿ ಇದ್ದಂತಹ ನಾಯಕರುಗಳು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ಸಮಾಜದಲ್ಲಿ ಗೊಂದಲವನ್ನು ಎಬ್ಬಿಸಿದ್ರು. ಆ ಮೂಲಕ ಸಮಾಜದಲ್ಲಿ ಅನೇಕ ಆಚರಣೆ ವಿರುದ್ಧವಾದಂಥ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಸಮಾಜದಲ್ಲಿ ಒಡಕನ್ನ ಹುಟ್ಟಿಸುವಂಥ ಕೆಲಸವನ್ನ ಮಾಡಿದರು. ಬಹುಶಃ ನಾವು ಅಧ್ಯಕ್ಷರಿಂದ ಮೂಲಕ ತಿಳ್ಕೊಂಡೆವು ಎಷ್ಟು ದೇವಸ್ಥಾನಗಳನ್ನು ಕಟ್ಟಿದ್ರು, ಎಷ್ಟು ಸೇತುವೆಗಳನ್ನು ಕಟ್ಟಿದ್ರು, ಎಷ್ಟು ಡ್ಯಾಮ್ಗಳನ್ನು ಕಟ್ಟಿದ್ರು, ಯಾವ ರೀತಿಯಲ್ಲಿ ಟಿಪ್ಪು ಸುಲ್ತಾನರು ಎಲ್ಲಾ ಸಮುದಾಯಗಳನ್ನ ಒಟ್ಟು ಸೇರಿಸಿಕೊಂಡು ಹೋಗತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ರು. ಮತ್ತೆ ಅವರ ಗುರಿ ಏನೇ ಆಗಿತ್ತು, ಯಾವ ರೀತಿಯಲ್ಲಿ ಅವರ ಜೀವನದ ಅಂತ್ಯ ಅವರು ಕಂಡ್ರು, ಯಾವ ರೀತಿಯಲ್ಲಿ ಹೋರಾಟವನ್ನ ಮಾಡಿ ತಮ್ಮ ಜೀವನವನ್ನ ಕಳ್ಕೊಂಡ್ರು ಅಂತ ಹೇಳಿದ್ರ ಬಗ್ಗೆ ಅಧ್ಯಕ್ಷರ ಮಾತುಗಳು ಮತ್ತೆ ಮುಂದೆ ಹೇಳ್ತಕ್ಕಂಥ ಮಾತುಗಳು ನಮ್ಗೆಲ್ಲರಿಗೆ ಸಾಕ್ಷಿಯಾಗಿ ಉಳಿತದೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಒಂದಂತ ನಾನು ಅಧ್ಯಕ್ಷರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಸರ್ಕಾರಗಳು ಪ್ರಜಾಪ್ರಭುತ್ವದ ಮೇಲೂ ಅಲ್ಲ. ಇನ್ ಎ ಡೆಮೋಕ್ರೆಟಿಕ್ ಕಂಟ್ರಿ we have certain fundamental rights which is guaranteed to the citizen of this country. ಯಾರಾದರೂ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಬಾರ್ದು, ಮಾಡುವವರಿಗೆ ತಡೆಯುವಂತಹದ್ದು ಆದರೆ ಅದು ಪ್ರಜಾಪ್ರಭುತ್ವದ ವಿರುದ್ಧವಾದಂತಹ ನೀತಿ ಆಗ್ತದೆ ಹೊರತು ದಟ್ ವಿಲ್ ನಾಟ್ ಬಿ ಸಪೋರ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಹಾಗಾಗಿ ಸರ್ಕಾರ ಮಾಡುವುದು ಮಾಡದೇ ಇರುವುದು ಚುನಾಯಿತ ಸರ್ಕಾರದ ತೀರ್ಮಾನಗಳು. ಒಬ್ಬ ಸರ್ಕಾರ ಮಾಡಬೇಕು ಅಂತದೆ, ಇನ್ನೊಂದು ಸರ್ಕಾರ ಬಂದಾಗ ಬಹುಮತ ಇರ್ತಕ್ಕಂಥ ಸರ್ಕಾರ ಬೇಡ ಅಂತ ಹೇಳುವಂತ ಹಕ್ಕು ಯಾವಾಗ ಚುನಾಯಿತ ಸರ್ಕಾರಕ್ಕೆ ಇದ್ದೇ ಇರ್ತದೆ. ಹಾಗಾಗಿ ಅದು ಒಂದು ಭಾಗ. ಆದರೆ ಟಿಪ್ಪು ಸುಲ್ತಾನ್ ಬಗ್ಗೆ ತಿಳುವಳಿಕೆ ಕೊಡುವಂತಹದ್ದು ಇವತ್ತು ಪಠ್ಯ ಪುಸ್ತಕಗಳಲ್ಲಿ ನಾನು ಓದ್ತಿರುವಾಗ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಮಾತನ್ನ ಹೇಳಿದ್ರು. ನಾವು ಹಿಸ್ಟ್ರಿ ಸ್ಟೂಡೆಂಟ್, ನಾನು ಆ ಬಗ್ಗೆ ತಿಳ್ಕೊಂಡಿದ್ದೇನೆ, ಆ ಬಗ್ಗೆ ಓದಿದ್ದೇನೆ, ಕ್ವಶನ್ ಅನ್ನು ಆನ್ಸರ್ ಮಾಡಿದ್ದೇನೆ ಎಕ್ಸಾಮ್ಗಳಲ್ಲಿ. ಆ ಮೂಲಕ ನಾವು ಟಿಪ್ಪು ಸುಲ್ತಾನ್ನ ವಿಚಾರಗಳ ಬಗ್ಗೆ ತಿಳ್ಕೊಂಡು ಸಮಾಜಕ್ಕೆ ಮುಂದೆ ನಾವು ಪೀಳಿಗೆಗೆ ಹೇಳುವ ರೀತಿಯಲ್ಲಿ ತಿಳ್ಕೊಂಡು ಬಂದಿದ್ದೇವೆ. ಹಾಗಾಗಿ ಚರಿತ್ರೆಯಲ್ಲಿ ಇದ್ದದನ್ನು ತೆಗೆದು ಟಿಪ್ಪು ಸುಲ್ತಾನ್ ಇರ್ಲಿಲ್ಲ ಅಂತ ಹೇಳಿ ಬರೀಲಿಕ್ಕೆ ಹೋಗ್ತಾರೆ ಇನ್ನು ಮುಂದೆ ಗೊತ್ತಿಲ್ಲ ನನಗೆ. ಅದು ಸಾಧ್ಯವಾದರೆ ಅದನ್ನು ಮಾಡ್ಯಾರ. ಬಟ್ ಹಿಸ್ಟ್ರಿ ವಿಲ್ ರಿಮೈನ್ ಆಸ್ ಎ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ. ಚರಿತ್ರೆ ಈ ದೇಶದಲ್ಲಿ ಅದು ಚರಿತ್ರೆಯಾಗಿಯೇ ಉಳಿಯುತ್ತದೆ. ಯಾರು ಮತಗೋಸ್ಕರ ಅಧಿಕಾರಗೋಸ್ಕರ ಏನಾದರೂ ಸುಳ್ಳು ಪ್ರಚಾರಗಳು ಮಾಡಿದ್ರೆ ಅದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು, ಅದು ಶಾಶ್ವತವಾಗಿ ಉಳಿದಿಲ್ಲ ಅಂತ ಹೇಳುವುದನ್ನು ತಮ್ಮ ಗಮನದ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಇವತ್ತು ಮನೆಗಳನ್ನು ಕಟ್ಟಿಕೊಡುವಂತಹದ್ದು, ಟಿಪ್ಪು ಸುಲ್ತಾನ್ ಸಂಸ್ಥೆಯ ಮೂಲಕ ಜನರಿಗೆ ಆಗತಕ್ಕಂಥ ಕೆಲಸ, ಜನರಿಗೆ ಆಗಿರ್ತಕ್ಕಂಥ ಸಮಾಜ ಸೇವೆ ಮಾಡತಕ್ಕಂಥವರಿಗೆ ಸನ್ಮಾನ ಮಾಡತಕ್ಕಂಥದ್ದು ನಿಜವಾಗಿಯೂ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಅಧ್ಯಕ್ಷರು ಹೇಳಿದ್ರು, ನಾನು ಯಾವ ರೀತಿ ಟಿಪ್ಪು ಸುಲ್ತಾನ್ ಸಂಸ್ಥೆಯನ್ನ ಕಟ್ಕೊಂಡು ಬಂದೆ, ಯಾತಕ್ಕೋಸ್ಕರ ಬಂದೆ, ಅದರಲ್ಲಿದ್ದವರು 80% ಜನ ಅದರ ಸಮುದಾಯದವರು, ಹಿಂದುಳಿದ ವರ್ಗದವರು, ಅಹಿಂದ ಸಮುದಾಯಕ್ಕೆ ಸೇರಿದಂಥವರು ಅಂತ ಮಾತನ್ನ ಹೇಳಿದರು. ಇದು ನಮ್ಮ ಮುಂದೆ ಇರತಕ್ಕಂಥ ಸವಾಲು. ಎಲ್ಲರನ್ನ ತೆಗೆದುಕೊಂಡು ಹೋಗಿ ಟಿಪ್ಪು ಸುಲ್ತಾನ್ ಅವರು ಬರೇ ಮುಸ್ಲಿಮರ ಅನುಯಾಯಿ ಆಗಿ ಅಂತ ಹೇಳಿದ್ದೂ ಇಲ್ಲ, ಹೇಳಬಾರ್ದು ಕೂಡ. ನಾವು ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿ ಏನಿಸು ಟಿಪ್ಪು ಸುಲ್ತಾನ್ ಬರೇ ಮುಸ್ಲಿಮರಿಗೆ ಸೇರಿರ್ತಕ್ಕಂಥ. ನೋ, ಈಸ್ ಎ ಮ್ಯಾನ್ ಆಫ್ ಆಲ್ ಕಮ್ಯುನಿಟಿ, ಈಸ್ ಅಬೌವ್ ದ ರಿಲಿಜನ್. ನಾನು ಧರ್ಮಗಿಂತ ಒಂದು ಪಂಕ್ತಿ ಮೇಲೆ ಇದ್ದಾರೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಎಣಿಸಿರ್ಬೋದು ಅಧ್ಯಕ್ಷರು, ನಾನು MLA ಆಗಲಿಲ್ಲ, ನಾನು ಮಿನಿಸ್ಟರ್ ಆಗಲಿಲ್ಲ, ನಾನು ಟಿಪ್ಪು ಸುಲ್ತಾನ್ ವೇದಿಕೆಯಲ್ಲಿ why are you bothered? You are much more above than the politics, I say. ನಾನು ಶಾಸಕನಾಗಿದ್ದೆ ಅಲ್ವಾ, ನೀವು ನನಗಿಂತ ಮೇಲೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಮಾಡುವಂತ ಕೆಲಸ ಅದು ಸಮಾಜದ ಕಟ್ಟ ಕಡೆಯ ಜನರಿಗೆ ಪ್ರಯೋಜನ ಆಗಬೇಕು. ನೀವು ಕೊಟ್ಟದ ಪಂಕ್ತಿ, ನೀವು ಕೊಟ್ಟದ ದಾರಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಸಹಾಯ ಆಗುವ ರೀತಿಯಲ್ಲಿ ಇರಬೇಕು. ಒಬ್ಬ ರಾಜಕಾರಣಿ ಮಾಡಬೇಕಾದ ಕೆಲಸ ನೀವು ಮಾಡಿಲ್ಲೇನ್ರಿ? ಮನೆ ಕಟ್ಟಿ ಕೊಡ್ಲಿಲ್ಲೇನ್ರಿ? ರಕ್ತದಾನ ಮಾಡಲಿಲ್ಲೇನ್ರಿ? ಸಮಾಜದಲ್ಲಿ ಕೆಲಸ ಮಾಡಿದವನು ಗುರುತಿಸಲೇನ್ರಿ? ಇಸ್ ಇಟ್ ನಾಟ್ ದಿ ಗವರ್ಮೆಂಟ್ ವರ್ಕ್? ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರ್ತಿದ್ದೇವೆ. ಗವರ್ಮೆಂಟ್ ವರ್ಕ್ ಈಸ್
ವಾಟ್ಸ್ ವರ್ಕ್ ಅಂತ ವಿಧಾನಸೌಧದ ಮುಂದೆ ಬರೆದಿದ್ದೇವೆ. ಹಾ, ಸರ್ಕಾರದ ಕೆಲಸ ದೇವರ ಕೆಲಸ, ಗವರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತ ಬರೆದಿದ್ದೇವೆ. ನಿಜವಾದ ದೇವರ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ನಾನು ನಿಮ್ಗೆಲ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅದರಲ್ಲೂ ನಮ್ಮ ಅಧ್ಯಕ್ಷರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆ ಅವರು ಎಲ್ಲಿ ಹೋದ್ರು ಕಾಣ್ತಾರೆ. ನಿಮ್ಮ ಅಧ್ಯಕ್ಷರು ಅಂತ ನಿಮ್ಗೆ ಪ್ರೌಡ್ನೆಸ್ ಇರಬಹುದು, ನಮಗೂ ಅವರ ಬಗ್ಗೆ ಅಭಿಮಾನ ಇದೆ. ಎಲ್ಲಿ ಹೋದ್ರು ಕಾಣ್ತಾರೆ. ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಕಾಣ್ತಾರೆ, ಈಚೆ ಮನೆ ಕಟ್ಟಿದ್ರಲ್ಲಿ ಕಾಣ್ತಾರೆ, ಅಲ್ಲಿ ಕ್ರೈಸ್ತ ಸಮುದಾಯದ ಕಾರ್ಯಕ್ರಮದಲ್ಲಿ ಕಾಣ್ತಾರೆ, ಇಲ್ಲಿ ಹಿಂದೂ ಸಮುದಾಯದ ಕಾರ್ಯಕ್ರಮದಲ್ಲಿ ಕಾಣ್ತಾರೆ. ಹಾಗಾಗಿ ಎಲ್ಲದಕ್ಕೂ ಮಿಗಿಲಾಗಿ ಅವರಿಗೆ ಡಾಕ್ಟರೇಟ್ ಪದವಿಯೂ ಬಂದಿದೆ ಅಂತ ನೀವು ಹೇಳಿದ್ರಿ. ಎಲ್ಲರೂ ಮಾಡುವುದು ಕೆಲಸ, ಎಲ್ಲರನ್ನ ಗುರುತಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಸುಂದರ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೆಯುವಂಥದ್ದು ನನಗೂ ಸಂತಸ ತಂದಿದೆ. ನನಗೆ ಇನ್ನೂ 4-5 ಕಾರ್ಯಕ್ರಮ, ಇವತ್ತು ನಮ್ಗೆ ಗೊತ್ತಲ್ವ ರಾಜಕಾರಣಿಗಳ ಕೆಲಸ ಹೇಗೆ ಅಂತ, ಎಲ್ಲ ಕಡೆಗಳಲ್ಲಿ ಹೋಗಲೇಬೇಕು ನಾವು. ಹಾಗೆ ಇನ್ನೊಂದು 6 ಕಾರ್ಯಕ್ರಮಗಳು ಮಧ್ಯಾಹ್ನದೊಳಗಡೆ ನಾವು ಮುಗಿಸ್ಬೇಕು, ಬೇರೆ ಬೇರೆ ಊರುಗಳಿಗೆ ಹೋಗಬೇಕು. ಹಾಗಾಗಿ ನನಗೆ ನೀವು ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಅಂತ ರಾಜ್ಯಾಧ್ಯಕ್ಷರ ಹತ್ರ ಮತ್ತು ಜಿಲ್ಲಾಧ್ಯಕ್ಷರ ಹತ್ರ ಬೇಡಿಸಿ ನನ್ನ ಮಾತುಗಳ ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಉತ್ತಮ ಕಾರ್ಯ ಮಾಡಿದ್ದೀರಿ. ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯುಟಿ ಖಾದರ್ ಅವರ ಬೆಂಬಲ ಇದೆ, ರಮನಾಥ್ ರೈ ಅವರ ಬೆಂಬಲ ಇದೆ, ಐವನ್ ಸೋದರ ಬೆಂಬಲ ಇದೆ. ಎಲ್ಲರ ಬೆಂಬಲ ಈ ಸಮುದಾಯಕ್ಕೆ, ಈ ಸಂಸ್ಥೆಗೆ ಇದೆ ಅಂತ ಹೇಳುವುದನ್ನ ಹೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಗೆ ಆಗಮಿಸಬೇಕಾಗೂ ರೋಸಾಲ್ಡ್ ಡಿಸೋಜಾ ಹಾಗೂ PVC ಮಂತೆಯವರ ಉದ್ಯಮಿ ಅವರಿಬ್ಬರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇದೀಗ ನಮ್ಮ ಮುಂದೆ ಸರ್, ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ 75ನೇ ವರ್ಷದ ಸಂಭ್ರಮಿಸಬೇಕಾದ ಕಾಲ. ಈ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನಾವೇನು ಪಡೆದ್ವಿ, ಅದಕ್ಕೆ ಹೋರಾಟ ಮಾಡಿದವರು ತುಂಬ ಜನ ಇದ್ದಾರೆ. ಎಲ್ಲ ಜಾತಿ ಧರ್ಮ ಪಂಗಡಗಳ ಜನರಿದ್ದಾರೆ. ಅದರಲ್ಲಿ ಮೊದಲಿನ ಬಹಳ ಉಜ್ವಲವಾದ ಹೆಸರುಗಳಲ್ಲಿ ಒಂದು ಹೆಸರು ಟಿಪ್ಪು ಸುಲ್ತಾನ್ರ ಹೆಸರು. ಇವತ್ತೇನೋ ಕತೆ ಹೇಳ್ಬೋದು ಇವರು, ಆದರೆ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರು ಅನ್ನೋರು ನಮ್ಮ ಎನಿಮಿಗಳು ಅಂತ ಫಸ್ಟ್ ಅಂದಾಜು ಮಾಡಿದವರು ಮತ್ತು ಸುಮ್ಮನೆ ಯೋಚನೆ ಮಾಡಿದ್ದಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಹೋರಾಟವನ್ನು ಮಾಡಿ. ನಾನೊಂದು ಮಾತು ಹೇಳ್ಬೇಕು ನಿಮಗೆ, ಇದೆಲ್ಲರೂ ಹೇಳ್ತಾರೆ, ರಣಾಂಗಣದಲ್ಲಿ ಸ್ವತಃ ತಾನೇ ಒಬ್ಬ ಯೋಧನಾಗಿ ನಿಂತು ಬೇರೆಯವ್ರನ್ನ ಬಿಟ್ಟು ಯುದ್ಧ ಮಾಡಿಸಿದ್ದಲ್ಲ. ಇವರೆಲ್ಲ ಮನೇಲಿ ಕೂತ್ಕೊಂಡು ಮಕ್ಕಳನ್ನ ರಸ್ತೆ ಕಳಿಸಿ ಕಲ್ಲೋಡಿಸ್ತಾರಲ್ಲ, ಆ ಥರದ ಜನ ಅಲ್ಲ ಅವನು. ಅವನೇ ಸ್ವತಃ ಯುದ್ಧ ಮಾಡ್ತಿರುವಾಗ ತೀರ್ಕೊಂಡು ಒಬ್ಬ ಬ್ರಿಟಿಷ್ ಆಥರ್, ಅವನ ಹೆಸರು ಎಲ್ಲಿದೆ ಆಮೇಲೆ ಹೇಳ್ತೀನಿ, ಅವನು ಬರೀತಾನೆ, ನೆಪೋಲಿಯನ್ ಚಕ್ರವರ್ತಿ ಇದು ನಿಮ್ಗೆ ಗೊತ್ತಿರ್ಬೋದು. ನೆಪೋಲಿಯನ್ ಚಕ್ರವರ್ತಿ ಟಿಪ್ಪು ಸುಲ್ತಾನ್ನಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈಜಿಪ್ಟಿನ ಮೇಲೆ ಯುದ್ಧ ಮಾಡಿ, ಈಜಿಪ್ಟನ್ನ ಒಂದು ಜಂಕ್ಷನ್ ಮಾಡಿ ಬ್ರಿಟಿಷನ್ ತಡಿಬೇಕು, ಬ್ರಿಟಿಷರು ಇಂಡಿಯಾಕ್ಕೆ ಬರದೇ ಇದ್ದಾಗ ತಡಿಬೇಕು ಅಂತ ಟಿಪ್ಪು ಸುಲ್ತಾನ್ನ ಪರವಾಗಿ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಅವನು ಸೋಲ್ತಾನೆ. ಆದ್ರಿಂದ ಟಿಪ್ಪು ಸುಲ್ತಾನ್ರಿಗೆ ಹಿನ್ನಡೆ ಆಗುತ್ತೆ. ಆಮೇಲೆ ನೆಪೋಲಿಯನ್ ಯುದ್ಧದಲ್ಲಿ ಸಾಯುವಾಗ ನೆಪೋಲಿಯನ್ ಕೂಡ ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದ. ಆ ಚರಿತ್ರಕಾರ ಬರೀತಾನೆ, ಟಿಪ್ಪು ಸುಲ್ತಾನ್ ಯುದ್ಧ ಮಾಡುವಾಗ ಇದ್ದ ಘನತೆ ನೆಪೋಲಿಯನ್ನಲ್ಲಿ ಕಾಣಲಿಲ್ಲ, ಆದರೆ ಅದಕ್ಕೆ ಸರಿಸಮವಾಗಿರಬೇಕು ಅನ್ನುವ ಹಠ ಮಾತ್ರ ನೆಪೋಲಿಯನ್ನಲ್ಲೂ ಇತ್ತು ಅಂತ ಬರೀತಾನೆ. ಇದು ನಮ್ಮ ದೇಶದವ್ರು ಬರೆದಿದ್ದಲ್ಲ, ಒಬ್ಬ ಬ್ರಿಟಿಷ್ ಆಥರ್ ಬರೆದಿರೋಂಥದ್ದು. ಅಂತ ಒಬ್ಬ ದೊಡ್ಡ ಮನುಷ್ಯನ ಬಗ್ಗೆ ಮತ್ತು ನಮ್ಮ ಸಂವಿಧಾನದಲ್ಲಿ, ಭಾರತೀಯ ಸಂವಿಧಾನದ ಪ್ರಥಮ ಕರಡಿನಲ್ಲಿ ಟಿಪ್ಪು ಸುಲ್ತಾನ್ರ ರೇಖಾಚಿತ್ರ ಇದೆ. ಇದು ಕೆಲವು ವಿಷಯ ಎಲ್ಲ ನಮ್ಗೆ ಗೊತ್ತೇ ಇಲ್ಲ. ಆ ಕಾರಣಕ್ಕಾಗಿ ಮತ್ತು ಬಹಳಷ್ಟು ಸುಳ್ಳು ಸುದ್ದಿಗಳನ್ನು ಕ್ರಿಶ್ಚಿಯನ್ರ ಮೇಲೆ, ಬೇರೆ ಹಿಂದೂಗಳ ಮೇಲೆ ಆಕ್ರಮಣವನ್ನು ಮಾಡಿದ ಅಂತ
ಟಿಪ್ಪು ಸುಲ್ತಾನ್ರ ಬಗ್ಗೆ ಕಥೆ ಹೇಳ್ತಾರೆ. ಆದರೆ ನಮಗೂ ಗೊತ್ತು, ಐವನ್ ಅವರಿಗೂ ಗೊತ್ತು, 2008ನೇ ಇಸ್ವಿನಲ್ಲಿ ಕೊನೆಯ ಪಕ್ಷ 48 ಚರ್ಚ್ಗಳ ಮೇಲೆ ಇದೇ ಊರಿನಲ್ಲಿ ಇಲ್ಲೆಲ್ಲ ಪೆರ್ಮನ್ನೂರು ಎಲ್ಲ ಚರ್ಚ್ಗಳ ಮೇಲೆ ದಾಳಿ ಮಾಡಿದವರು ಟಿಪ್ಪು ಸುಲ್ತಾನ್ರಲ್ಲ. ಇವತ್ತು ಟಿಪ್ಪು ಸುಲ್ತಾನ್ ವಿರುದ್ಧ ಬಾಯಿಗೆ ಬಂದ ಮಾತಾಡ್ತಾರಲ್ಲ, ಅವ್ರು ಮಾಡಿರೋ, ನಮ್ಮೂರಲ್ಲೇ ಮಾಡಿರೋ. ಮತ್ತು ಇವತ್ತು ಏನು ಬಹಳ ದೊಡ್ಡ ವಿಶ್ವಗುರು ಅಂತ ಹೇಳ್ಕೊತಾರಲ್ಲ, ಅವರಿಗೆ ಬಾಡಿಗೆ ಜನರನ್ನು ಕರ್ಕೊಂಬಂದ್ರು ತುಂಬಿಸ್ಲಿಕ್ಕಾಗದೆ ಎಷ್ಟು ದೊಡ್ಡ ಸಂಖ್ಯೆಯ ಜನರು ಸಿದ್ದರಾಮಯ್ಯನವರ ಜನ್ಮದಿನೋತ್ಸವಕ್ಕೆ ಬಂದರು. ಮತ್ತು ಟಿಪ್ಪು ಜಯಂತಿಯನ್ನು ಮಾಡಬೇಕು ಅಂತ ಹೇಳಿದವರು ಸಿದ್ದರಾಮಯ್ಯನವರು, ಮಾಡಿಸಿದವರು. ಅವರು ಯಾಕೆ ಮಾಡಿಸಿದ್ದು? ಅದೇನೋ ಕೃಪೆ ಅಂತ ಮಾಡಿದ್ದಲ್ಲ. ನಮ್ಮ ರಾಜ್ಯದಲ್ಲಿ ಅಂತ ಒಂದು ಆದರ್ಶ ಪುರುಷ ಒಬ್ಬ ಇದ್ದ, ಅಂತ ಒಬ್ಬ ಆಡಳಿತಗಾರ ಇದ್ದ ಅನ್ನೋ ಕಾರಣಕ್ಕಾಗಿ ಮಾಡಿರೋದು, ಅದು ಸರ್ಕಾರಿ ಕೆಲಸವಾಗಿ ಮಾಡಿರೋದು. ಸೊ ಅಂಥದ್ದೊಂದು ಕಾಲಘಟ್ಟದಲ್ಲಿ, ಸಂಧಿ ಕಾಲದಲ್ಲಿ ನಾವಿದ್ದೇವೆ. ನಾವು ಇದನ್ನು ಗಮನದಲ್ಲಿಟ್ಕೊಂಡು ಟಿಪ್ಪು ಸುಲ್ತಾನರಿಗೆ ಮೀರ್ ಸಾದಿಕ್ ಅನ್ಯಾಯ ಮಾಡಿದ್ರು ಅಂತ ಭಾಳ ಜನರಿಗೆ ಗೊತ್ತು. ಆದರೆ ಪೂರ್ಣಯ್ಯನವರು ಅನ್ಯಾಯ ಮಾಡಿದ್ರು ಅಂತ ಭಾಳ ಕೆಲವು ಜನರಿಗೆ ಮಾತ್ರ ಗೊತ್ತು. ಅತ್ಯಂತ ವಿಶ್ವಾಸ ಇಟ್ಟಿರುವಂಥ ಪೂರ್ಣಯ್ಯ ದಿವಾನ್ರಿಗೆ ಅದು ಈಗ 4-5 ವರ್ಷಗಳಲ್ಲಿ ಆ ಡಿಸ್ಕ್ಲಾಸಿಫೈ ಆಗಿರೋ ಡಾಕ್ಯುಮೆಂಟ್ಸ್ ನೋಡಿದ್ರೆ ಯಾವ್ಯಾವ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಎಲ್ಲ ಮಾಹಿತಿ ಬ್ರಿಟಿಷರಿಗೆ ತಲುಪ್ತಾ ಇತ್ತು ಪೂರ್ಣಯ್ಯನವ್ರ ಕಾರಣದಿಂದಾಗಿ. ಆಮೇಲೆ ಆ ಪೂರ್ಣಯ್ಯನವರು ಮೈಸೂರು ಮಹಾರಾಜರಿಗೂ ದಿವಾನರಾದರು, ಅದರಲ್ಲೇ ಗೊತ್ತಾಗತ್ತೆ ನಿಮಗೆ. ಸೊ ಬಹಳ ಜನರ ಪಿತೂರಿಗಳಿಂದಾಗಿ ಕೂಡ ಆ ಮನುಷ್ಯ ಸೋಲುವ ಹಾಗಾಯಿತು. ಅದೇನೇ ಇದ್ರು ಮತ್ತು ಒಂದು ವಿಷಯ ಅಂತೂ ನಿಜ, ಟಿಪ್ಪು ಸುಲ್ತಾನಿಗೆ ಒಂದು ವಿಶೇಷವಾದ ಹಠ ಇತ್ತು. ಅವರನ್ನೆಲ್ಲರೂ ಮರಾಠರು, ದೆಹಲಿಯ ಮೊಘಲರು ಕೂಡ ನವಾಬ್ ಮಾತ್ರ ಕರಿಬೇಕು ಅಂತಿದ್ರು. ಆದರೆ ಟಿಪ್ಪು ಸುಲ್ತಾನ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ದಿ ಸುಲ್ತಾನ್ ಆ್ಯಂಡ್ ಹಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ಅ ಸುಲ್ತಾನೇಟ್. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡಿದ್ರು. ಮತ್ತು ಅಂತಾರಾಷ್ಟ್ರೀಯವಾಗಿರುವಂಥ ಎಷ್ಟೊಂದು ಸಂಪರ್ಕಗಳನ್ನ ಆ ಕಾಲದಲ್ಲಿ ಎಷ್ಟು ಅದ್ಭುತವಾಗಿ ಆ ಮನುಷ್ಯ ತಯಾರು ಮಾಡಿಕೊಂಡಿದ್ರು. ಅಂಥ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಮಾಡಿರುವ ಅತ್ಯಂತ ಪ್ರಗತಿಶೀಲವಾದ ಕೆಲಸಗಳನ್ನು ನೀವು ಮೈಸೂರು ಸುತ್ತಮುತ್ತಲಿನ ಲಾವಣಿಗಳಲ್ಲಿ ಜನಪದರು ಹಾಡುವ ಹಾಡುಗಳಲ್ಲಿ ಕೇಳಬೇಕು. ನನ್ನದು ಪುಸ್ತಕ ಇದೆ, ಟಿಪ್ಪು ಸುಲ್ತಾನ್ ಲಾವಣಿಗಳು ಅಂತ. ಜನರು ಕೊಂಡಿರ್ತಾರೆ. ಈಗ ಯಾರು ಚರಿತ್ರೆ ಪುಸ್ತಕ ಬರೆಯುವವನು ಸುಳ್ಳು ಬರೀಬಹುದು, ಆದರೆ ಜನರು ತಮ್ಮ ಹೃದಯದಲ್ಲಿ ಇಟ್ಕೊಂಡಿರುವ ಜನರೇನಿದ್ದಾರೆ ಅವರು ಟಿಪ್ಪು ಸುಲ್ತಾನರ ಬಗ್ಗೆ ಹೇಳಿರೋ ಎಷ್ಟು ಅದ್ಭುತವಾದ ಹಾಡುಗಳಿದ್ದಾವೆ. ಅಷ್ಟು ಜನಮಾನಸದಲ್ಲಿ ಊರಿ ಹೋದವನು ಟಿಪ್ಪು ಅಂದರೆ ಮೈಸೂರಿನ ಹುಲಿ ಅಂತಲೇ ಹೇಳ್ತಾ ಇದ್ದಾನೆ. ಮತ್ತು ಅವನಿಗೆ ಒಂದು ಹಠ ಇತ್ತು. ಏನು ಹಠ ಇತ್ತು ಅಂದರೆ ತನ್ನ ಕನಸುಗಳಿಗೆ, ಆದರ್ಶಗಳಿಗೆ ವಿರೋಧಿಯಾಗಿರುವವ್ರನ್ನ ಮಟ್ಟ ಹಾಕಬೇಕು ಅನ್ನೋದಿತ್ತು. ಕ್ರೌರ್ಯ ಅಂದರೆ ಆ ಥರದ ಕ್ರೌರ್ಯ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅದು ಮನುಷ್ಯನಿಗೆ ಸಹಜವಾಗಿರುವಂಥದ್ದು, ಸಿಟ್ಟು ಅನ್ನುವಂಥದ್ದು ಇರುವಂಥದ್ದೇ. ಮತ್ತು ಯಾವಾಗಲೂ ಪಿತೂರಿ ಮಾಡ್ತಿರುವವರಿಗೆ, ಅವರಿಗೆ ಏನು ಹೇಳಿದ್ರು ಬುದ್ಧಿ ಬಾರದೇ ಇದ್ದವರಿಗೆ ಬುದ್ಧಿ ಕಲಿಸೋ ಕೆಲವು ಕ್ರಮಗಳಿರ್ತವೆ. ಅದನ್ನು ಅವ್ನು ಮಾಡಿದ್ದಾನೆ, ಅದಿಲ್ಲ ಅಂತಲ್ಲ. ಆದರೆ ಅತ್ಯಂತ ಪ್ರಗತಿಶೀಲವಾಗಿ, ಅತ್ಯಂತ ಹೊಸದಾಗಿ ಯೋಚನೆ ಮಾಡಿರುವಂಥ ಭಾಳ ದೊಡ್ಡ ಒಬ್ಬ ನಮ್ಮ ಕಾಲದ ನಾಯಕ ಅನ್ನೋದನ್ನು ನಾನು ಹೇಳಬೇಕು. ಮತ್ತು ಈ ಟಿಪ್ಪು ಸುಲ್ತಾನ್ರ ಹೆಸರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ, ಯಾಕಂದರೆ ದಕ್ಷಿಣ ಕನ್ನಡ ಮತ್ತು ಕೊಡಗಿನವರಿಗೆ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಸ್ವಲ್ಪ ಸಿಟ್ಟಿರೋದು. ಮತ್ತು ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಹೇಳ್ತಾರೆ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಟಿಪ್ಪು ಸುಲ್ತಾನ್ರೇ ಹೇಳಿರೋ ಮಾತು. ಇವರೇನು ಹೇಳ್ತಾರೆ, ಸಂಘ ಪರಿವಾರದ ಏನು ಹೇಳ್ತಾರೆ, 80,000 ಜನರನ್ನ ಕೊಡಗಿನಿಂದ ತಗೊಂಡೋಗಿ ಮತಾಂತರ ಮಾಡಿಸಿ ಹಿಂಸೆ ಮಾಡಿದ್ರು ಅಂತ. ಕೊಡಗಿನಲ್ಲಿ 80,000 ಜನ ಇವತ್ತಿಗೂ ಇಲ್ಲ. ಆವತ್ತು ಹೇಗೆ 80,000 ಜನ ಇರ್ತಾರೆ? ಆದರೆ ಟಿಪ್ಪು ಸುಲ್ತಾನ್ ಹೇಳ್ತಾರೆ, ನಾವು 40,000 ಜನರನ್ನ ಬಂದಿಗಳನ್ನಾಗಿ ಮಾಡಿದ್ವಿ. ಆದರೆ ಅವರೆಲ್ಲ ಮನುಷ್ಯರು ಹೋಗ್ಲಿಕ್ಕೆ ಸಾಧ್ಯವಾಗದಿರೋ ದುರ್ಗಮವಾದ ಬೆಟ್ಟ ಗುಡ್ಡಗಳನ್ನೆಲ್ಲ ಸೇರಿಕೊಂಡಿದ್ರಿಂದ ನಮಗೆ ಕೈಗೆ ಸಿಕ್ಕಿದ 300 ಜನರನ್ನು ನಾವು ಶ್ರೀರಂಗಪಟ್ಟಣಕ್ಕೆ ತಗೊಂಡೋಗಿ ನಮ್ಮ ಧರ್ಮಕ್ಕೆ ಸೇರಿಸ್ಕೊಂಡ್ವಿ ಅಂತ ಟಿಪ್ಪು ಸುಲ್ತಾನ್ರೇ ಹೇಳ್ತಾರೆ.
ಯಾಕಂದ್ರೆ ಅವರು ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಇದ್ದವರು. ಮತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿರುವ ಕ್ರಿಶ್ಚಿಯನ್ರ ಬಗ್ಗೆ ಅವರಿಗಿದ್ದ, ಅಥವಾ ಮಲಬಾರ್ನಲ್ಲಿದ್ದ ಕ್ರಿಶ್ಚಿಯನ್ರಿಗೆ ಟಿಪ್ಪು ಸುಲ್ತಾನರಿಗಿದ್ದ ಸಿಟ್ಟು ಅಂದರೆ ಅವರು ಕ್ರಿಶ್ಚಿಯನ್ರು ಅನ್ನೋ ಕಾರಣಕ್ಕಲ್ಲ, ಅದು ಬ್ರಿಟಿಷ್ ಜೊತೆ ಅವರು ಸಹಕರಿಸಿದವ್ರ ಮೇಲೆ ಮಾತ್ರ ಅವರಿಗಿದ್ದಂಥ ಇದು. ಅದರಿಂದ ನಾವು ಚರಿತ್ರೆಯನ್ನು ಒಂದು ಸರಿಯಾದ ಪರಿಪ್ರೇಕ್ಷ್ಯದಲ್ಲಿ, ಮತ್ತು ಅದರಲ್ಲಿ ಆಮೇಲೆ ಯಾವುದು ಜಗತ್ತು ಯಾವತ್ತು ಕಪ್ಪು ಮತ್ತು ಬಿಳಿ ಅನ್ನೋ ಥರ ಇರೋದಿಲ್ಲ, ಅದರಲ್ಲಿ ಹಲವು ವರ್ಣಗಳಿರ್ತವೆ. ನಾವು ಅದೆಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಷ್ಟು ವ್ಯವಧಾನ ನಮಗಿದ್ದಾಗ ಮನುಷ್ಯರ, ಆಮೇಲೆ ಮನುಷ್ಯರನ್ನ ಅವ್ರು ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ, ಅದನ್ನೇ ಹಿಡ್ಕೊಂಡು ಜೀವಮಾನ ಇಡೀ ಇದಲ್ಲ. ಮನುಷ್ಯ ತನ್ನ ಉದಾತ್ತತೆಯಲ್ಲಿ ಅತ್ಯುನ್ನತವಾದನ್ನು ಮಾಡಿದಾಗ ಅದನ್ನು ಕುರಿತು ಮಾತಾಡೋದಿದೆಯಲ್ಲ, ಅದು ಅದಕ್ಕೆ ಮನುಷ್ಯತ್ವ ಅಂತ ಕರೀತಾರೆ. ಅದು ಮನುಷ್ಯರಿಗಿರುವಂಥ ಒಂದು ಶ್ರೇಷ್ಠವಾದ ಶಕ್ತಿ ಕೂಡ. ನಾವು ಅದನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಈ ವೇದಿಕೆ ಮಾಡ್ತಾ ಇದೆ ಅನ್ನೋದನ್ನ, ಮತ್ತು ಅದಕ್ಕೆ ಇಷ್ಟು ಜನರ ಬೆಂಬಲವನ್ನು ಅವರು ಒಟ್ಟಾಕೊಂಡಿದ್ದಾರೆ. ಮತ್ತೆ ಯು ಟಿ ಖಾದರ್ ಅವರು, ಐವನ್ ಡಿಸೋಜ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಈ ಊರಿಗೆ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ಬಹಳ ವಿಶೇಷವಾದ್ದು. ಅದಕ್ಕೋಸ್ಕರ ಎಲ್ರಿಗೂ ನಾವು ಅಭಿನಂದನೆಗಳು ನೀಡಿ, ನಾನು ಟಿಪ್ಪು ಸುಲ್ತಾನರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದ್ದರೆ ಆಮೇಲೆ ಮಾತಾಡ್ತೀನಿ. ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಟಿಪ್ಪು ಕಾಸಿಂ ಅಲಿ ಸಾಹೇಬರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮ, ಅದರೊಂದಿಗೆ ಹಲವು ಸಾಧಕರನ್ನು ಕೂಡ ಸನ್ಮಾನಿಸಲಿಕ್ಕಿದೆ. ಮೊಟ್ಟ ಮೊದಲಾಗಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ರಾಜ್ಯಾಧ್ಯಕ್ಷರೂ ಆದ ಶ್ರೀ ಟಿಪ್ಪು ಕಾಸಿಂ ಅಲಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದೇವೆ. ಸನ್ಮಾನ ಆಸನದಲ್ಲಿ ಕುಳಿತು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಮೊಟ್ಟ ಮೊದಲಾಗಿ ಅತಿಥಿಗಳಲ್ಲಿ ಒಂದು ವಿನಂತಿ. ಮೊಟ್ಟ ಮೊದಲಾಗಿ ಸನ್ಮಾನಿಸುವ ಕಾರ್ಯಕ್ರಮ ಟಿಪ್ಪು ಕಾಸಿಂ ಅಲಿ ಸಾಹೇಬರು, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಕರ್ನಾಟಕ ರಾಜ್ಯಾಧ್ಯಕ್ಷರು ಅಲ್ ಸಾಹೇಬರು, ಇಬ್ರಾಹಿಂ ಲಬ್ಬೈಕ್ ಹಾಜ್, ಅಸುಂತಾ, ಆಸಿಫ್ ಜಮೀರ್, ಆಸಿಫ್, ಬಶೀರ್ ಕಲ್ಕಟ್ಟ, ಕಮಲಾಕ್ಷ, ಮ್ಯಾಕ್ಸಿಮ್ ಡಿಸೋಜ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಫರಾನ್ ಶಾನ್ ಮೀಡಿಯಾ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಸೀನಾ ಮೇಡಮ್, ಲಯನ್ ಮ್ಯಾಕ್ಸಿಮ್ ಡಿಸೋಜಾ, ರಾಣಿಪುರ, ಮುನ್ನೂರು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನು ನಮ್ಮ ಆಸಿಫ್ ಚೊಕ್ಕಬಟ್ಟು, ಜಮೀರ್, ಆಸಿಫ್ ಪತ್ರಕರ್ತ, ಕಲ್ಕಟ್ಟ ಆಸಿಫ್, ಕಲ್ಕಟ್ಟ ಬಶೀರ್ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರವನ್ನು ಕೊಟ್ಟವರು ಮಾತ್ರವಲ್ಲ, ಎಲ್ಲ ನೆಲೆಯಲ್ಲೂ ನಮಗೆ ಸಹಕಾರವನ್ನು ಕೊಟ್ಟಂತಹ ಟಿಪ್ಪು ಕಾಸಿಂ ಅಲಿ ರಾಜ್ಯಾಧ್ಯಕ್ಷರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಜಿಲ್ಲಾಧ್ಯಕ್ಷರಾಗಿರತಕ್ಕಂತಹ ಶಾಫಿ ಬಬ್ಬುಗಡ್ಡೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಭಾಷಣ ಮಾಡಿದ್ದು ನಮ್ಮ ಪಟ್ಟಾಭಿ ಸೋಮಾಜಿ ಸರ್. ಅವರು ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದರೂ ಕೂಡ LKG ಮಕ್ಕಳಿಗೆ ಅರ್ಥ ಆಗುವ ರೂಪದಲ್ಲಿ ಟಿಪ್ಪು ಸುಲ್ತಾನರ ಬಗ್ಗೆ ಬಹಳ ಒಂದು ಚಂದವಾಗಿ ಅವರು ಮನವರಿಕೆ ಮಾಡಿಕೊಟ್ರು. ಇದು ಮೊಟ್ಟ ಮೊದಲಾಗಿ ನಮಗೆ ಟಿಪ್ಪು ಸುಲ್ತಾನ್ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಟಿಪ್ಪು ಕಾಸಿಂ ಅಲಿ ಅವರಿಗೆ ಮೊಮೆಂಟವನ್ನು ಕೊಟ್ಟು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಶಾಫಿ ಬಬ್ಬುಗಟ್ಟೆ ಅವರು ಸನ್ಮಾನಿಸ್ತಾ ಇದ್ದಾರೆ. ಅವರಿಗೆ ಶಾಲ್ ಮತ್ತು ಹಾರವನ್ನು ನಮ್ಮ ಐವನ್ ಡಿಸೋಜ ಸರ್
ಕಲ್ಲು ಎಬ್ಬಿಸುತ್ತಿರುವ ತನ್ನ ವಾಕ್ಚಾತುರ್ಯದಿಂದ ಜನಮನಸ್ಸುಗೆಟ್ಟದ ಶ್ರೀ ಫಾರೂಕ್ ಉಲ್ಲಾಲ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಶ್ರೀ ಐವನ್ ಡಿಸೋಜರ್ ಅವರು ಶಾಲೋದಿಸಿ, ಶಾಫಿ ಬಬ್ಬುಕಟ್ಟೆಯವರು ಹೂಗುಚ್ಚಗಳನ್ನು ನೀಡಿ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಅದಾದ ಬಳಿಕ ಇಬ್ರಾಹಿಂ ಹಾಜಿ ಲಬ್ಬೈ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಕೊಡುಗೈದಾನಿ ಇಬ್ರಾಹಿಂ ಹಾಜಿ ಲಬ್ಬೈ ಅವರನ್ನು ಐವನ್ ಡಿಸೋಜಾ, ಅದೇ ತರ ಇಸ್ಮಾಯಿಲ್ ಸಾಫಿ, ಪಟ್ಟಾಭಿ ಸೋಮಾಜಿ ಸೇರವರು ಸೇರಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಶ್ರೀ ಇಬ್ರಾಹಿಂ ಲಬೈಕ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿ ಮಹಾವೇದಿಕೆ ಗೌರವಾಧ್ಯಕ್ಷರೂ ಆದ ಶ್ರೀ ಇಬ್ರಾಹಿಂ ಲಬೈಕ್ ಅವರನ್ನ ವೇದಿಕೆ ಮ್ಯಾಕ್ಸಿಮ್ ಡಿಸೋಜಾ ರಾಣಿಪುರ ಮುನ್ನೂರ್, ಲಯನ್ಸ್ ಕ್ಲಬ್ ವಿಜಯ್ ಮಂಗಳೂರು ಇದರ ಸದಸ್ಯರಾದ ಇವರು ರೇಷನ್ ವಿತರಣೆ, ಅರ್ಹರಿಗೆ ಸಹಾಯ, ವೈದ್ಯಕೀಯ ಶಿಬಿರ, ಕೋವಿಡ್ ಸಂದರ್ಭಗಳಲ್ಲಿ ಆಹಾರ ಸಾಮಗ್ರಿಗಳ ವಿತರಣೆ, ಕೋವಿಡ್ ವ್ಯಾಕ್ಸಿನ್ ನೀಡಲು ಹಲವು ಸಂಘಗಳಿಗೆ ನೆರವು, ಬ್ಲಡ್ ಕ್ಯಾಂಪ್, ಬ್ಲಡ್ ಡೊನೇಷನ್ ಕ್ಯಾಂಪ್, ರಾಣಿಪುರ ಶಾಲೆಗೆ ಶೈಕ್ಷಣಿಕ ನೆರವು, ಶಾಲಾ ಫೀಸ್ ಕಟ್ಟಲು ನೆರವು, ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ನೆರವು, ಬಡ ನಿರ್ಗತಿಕರ ಕಣ್ಣೀರು ಒರೆಸುತ್ತಾ ಕಾರ್ಯಾಚರಿಸುತ್ತಿರುವ ಲಯನ್ ಮ್ಯಾಕ್ಸಿಮ್ ಡಿಸೋಜಾರ್ ಅವರನ್ನ ವೇದಿಕೆಯಲ್ಲಿ ನೆನಪಿನ ಕಾಣಿಕೆ ಹೂಹಾರಗಳನ್ನಾಕಿ ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ಬಶೀರ್ ಕಲ್ಕಟ ಪತ್ರಕರ್ತರು ಆದಂಥ ಬಶೀರ್ ಕಲ್ಕಟ ನೇರ ನುಡಿ, ಹಲವಾರು ಪತ್ರ ಮಾಧ್ಯಮಗಳೊಂದು ಕ್ರಾಂತಿಯನ್ನು ಸೃಷ್ಟಿಸಿದ ಬಶೀರ್ ಕಲ್ಕಟ ಇವರನ್ನ ವೇದಿಕೆಯಲ್ಲಿ ಹೂಹಾರಗಳನ್ನಾಕಿ ಸ್ವೀಕರಿಸ್ತಾ ಇದ್ದೇವೆ. ಅಸುಂದ ಅವರನ್ನ ವೇದಿಕೆಯಲ್ಲಿ ಐವನ್ ಡಿಸೋಜರ್ ಅವರು ಸಾಲು ಹೊದಿಸಿ ಹೂಗುಚ್ಛಗಳನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ಬಾಲ ಪ್ರತಿಭೆ ತನ್ನ ಚಿಕ್ಕ ಪ್ರಾಯದಲ್ಲಿ ಯೂಟ್ಯೂಬ್ ಚಾನೆಲ್ಗಳನ್ನು ಮಾಡಿ ಹಲವಾರು ಸೇವೆಗಳನ್ನು ಕೈಯುತ್ತಿರುವ ಶಾನ್ ಮೀಡಿಯಾದೊಂದಿಗೆ ನ್ಯೂಸ್ ಚಾನೆಲ್ಗಳನ್ನು ನಿರ್ಮಿಸಿದ, ಚಿಕ್ಕ ಪ್ರಾಯದಲ್ಲಿ ಒಂದು ಕ್ರಾಂತಿಯನ್ನು ನಿರ್ಮಿಸಿದ ಶಾನ್ ಫರಾನ್, ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯುವಕರನ್ನ, ವಿದ್ಯಾರ್ಥಿಯನ್ನ ಪನಿ ಬಳಗದ ವತಿಯಿಂದ ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡಿ ಶಾಲು ಹೊದಿಸಿ ಶ್ರೀ ಐವನ್ ಡಿಸೋಜಾ ಹಾಗೂ ಶಾಫಿ ಬಬ್ಬುಕಟ್ಟೆಯವರ ಅತಿ ಹಸ್ತದಲ್ಲಿ ಹಾರಗಳನ್ನಾಕಿ ಸನ್ಮಾನಿಸ್ತಾ ಇದ್ದಾರೆ. ಹಲವಾರು ಸಾಮಾಜಿಕ, ರಾಜಕೀಯ, ಧಾರ್ಮಿಕ ರಂಗಗಳಲ್ಲಿ ಹಲವಾರು ಪತ್ರ, ಟಿವಿ ಚಾನೆಲ್ ನಡೆಸುತ್ತಿರುವ ಆಸಿಫ್, ಪತ್ರಕರ್ತರು ಆದಂಥ ಆಸಿಫ್ ಅವರನ್ನ ವೇದಿಕೆಯಲ್ಲಿ ಶಾಲು ಹೊದಿಸಿ ಹೂಹಾರಗಳನ್ನಾಕಿ ಹೂಗುಚ್ಛಗಳನ್ನು ನೀಡಿ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯ ಅತಿಥಿಗಳು ಹಲವಾರು ಸೇವೆಗಳನ್ನು ಮಾಡಿದವರು, ಪಾದರಸದಂತೆ ಚುರುಕಿನ ಹೋರಾಟಗಾರರು,
ಸರಳ ಸುಕೋಮಲ ವ್ಯಕ್ತಿತ್ವದ, ಬಡವರಿಗಾಗಿ ಬಡ ನಿರ್ಗತಿಕರ ಕಣ್ಣೀರು ಒರೆಸುವುದಕ್ಕಾಗಿ ಸದಾ ಸಿದ್ಧರಾಗಿರುವ ಸಮಾಜ ಸೇವಕರು ಇವರನ್ನ ಗುರುತಿಸಿ ಟಿಪ್ಪು ಸುಲ್ತಾನ್ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನ ಬಳಗವು ಈ ವೇದಿಕೆಯಲ್ಲಿ ಸನ್ಮಾನಿಸುತ್ತಾ ಇದೆ. ಇರ್ಲಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇದರ ವತಿಯಿಂದ ನಾಡಿಗಾಗಿ ಸಮಾಜಕ್ಕಾಗಿ ಸೇವೆಗೈದವರು, ಬಡ ನಿರ್ಗತಿಕರ ಕಣ್ಣೀರು ಒರೆಸಿದವರು, ಬಡವರಿಗಾಗಿ ಸದಾ ಸಿದ್ಧರಾಗಿರುವವರು ಇವರನ್ನ ವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದೇವೆ. ಹಫೀಜ್ ಅವರನ್ನ ವೇದಿಕೆಯಲ್ಲಿ ಹಫೀಜ್ ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ. ಹಫೀಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ಮರಣಿಕೆಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗ ಉಸ್ತುವಾರಿಯಾದಂಥ ಸಬೀರ್ ಅವರನ್ನ ಸ್ಮರಣಿಕೆಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದೇವೆ. ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗ ಇದರ ಸದಸ್ಯರಾದಂಥ ಸಲೀಂ ಅವರನ್ನ ಸ್ಮರಣಿಕೆಯನ್ನು ಕೊಟ್ಟು ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಡಿವೈಎಫ್ಐ ಇದರ ಸದಸ್ಯ ಖಾದರ್ ಅವರಿಗೆ ಕೂಡ ಒಂದು ಮೂಮೆಂಟ್ ಕೊಟ್ಟು ನಮ್ಮ ಮುಂದಿನ ಕಾರ್ಯಕ್ರಮ ಚೀಫ್ ಗೆಸ್ಟ್ ಡಿವೈಎಫ್ಐ ಖಾದರ್ ಯಾರು? ಎರಡು ಮಾತುಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕಿದ್ದೇನೆ. ದಯವಿಟ್ಟು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ತಾವೆಲ್ಲರೂ ಬಂದು ಇದರ ಸದಸ್ಯತ್ವವನ್ನು ಸ್ವೀಕರಿಸಬೇಕು. ಇದು ಒಂದು ಸಮುದಾಯದ ಸಂಘಟನೆ ಅಲ್ಲ, ಎಲ್ಲ ಸಮುದಾಯವರು ಒಟ್ಟು ಸೇರಿ ಮಾಡುವಂತಹ ಸಂಘಟನೆ. ಮುಂದಿನ ದಿನಗಳಲ್ಲಿ 300ರಲ್ಲಿ ಈಗ ವಿಲ್ಫರ್ಡ್ ಡಿಸೋಜ, ಮ್ಯಾಕ್ಸಿಯಮ್ ಮತ್ತು ಹೆರಲ್ಡ್, ರೋಸ್ವಲ್ಡ್ ಮತ್ತೆ ಇತರ ಭಾಸ್ಕರ್ ಮತ್ತೆ ಎಲ್ಲರೂ ಇದ್ದಾರೆ. ಪಂಚಾಯತಿ ಸದಸ್ಯರುಗಳು ಇಸ್ಮಾಯಿಲ್ ಹಸೈನಾರೆ ನಮ್ಮೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ದರಿಂದ ನಾವು ಈ ಸಂಘಟನೆಯನ್ನು ಬಲಪಡಿಸಬೇಕು. ಮತ್ತೆ ನಮ್ಮ ಹಿರಿಯ ನನ್ನ ಗೆಳೆಯರಾದ ಇಬ್ರಾಹಿಂ ಅವರು ಕೂಡ ಇದ್ದಾರೆ, ನಾನು ಈಗ ನೋಡ್ತಾ ಇದ್ದೇನೆ ಅಲ್ಲಿದ್ದಾರೆ. ನಾವೆಲ್ಲರೂ ಒಟ್ಟುಗೂಡಿ ಈ ಸಂಘಟನೆಯನ್ನು ಬೆಳೆಸಿ ಮುಂದಿನ ದಿನಗಳಲ್ಲಿ
ನಾವು ಮಾಡುವ ಕೆಲಸ ಇನ್ನಷ್ಟು ಜಾಸ್ತಿ ಮಾಡಬೇಕು. ಯಾಕಂದ್ರೆ ಒಂದು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದು ಅದು ಸಹಜ. ಆದ್ದರಿಂದ ಯಾರಾದರೂ ನನಗೆ ಕಲ್ಲು ಹೊಡೆಯುತ್ತಾ ಇದ್ದರೆ ನಾನು ನಿಜವಾಗಿ ದೇವರಲ್ಲಿ ಅದನ್ನು ಒಳ್ಳೆಯದಾಗಿ ಸ್ವೀಕರಿಸ್ತೇನೆ. ನನಗೆ ಕಲ್ಲು ಹೊಡೆಯುತ್ತಲೇ ಇರಬೇಕು, ನಾನು ನಿಮಗೆ ಮಾವಿನ ಹಣ್ಣು ಕೊಡ್ತಲೇ ಇರಬೇಕು. ಇದು ಒಂದು ನನ್ನ ಪ್ರತಿಜ್ಞೆ ಆಗಿದೆ. ಆದ್ದರಿಂದ ನನ್ನನ್ನು ಯಾರು ದೂರದಿದ್ದರು ಎಲ್ಲರನ್ನೂ ನಾನು ಪ್ರೀತಿ ವಿಶ್ವಾಸದಿಂದ ನಾನು ಅವರನ್ನು ತಕ್ಕೊಂಡು ನಮ್ಮ ಸಂಘಟನೆ ನಿಮ್ಮನ್ನು ನಾನು ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿಯೂ ನಮ್ಮ ಸಂಘಟನೆ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಸಂಘಟನೆಗೆ ಬರಬೇಕು, ಸಂಘಟನೆ ಬಲವರ್ಧನೆ ಬೇಕು. ಮುಂದಿನ ದಿನಗಳಲ್ಲಿ ಶಾಪಿ ಪಪ್ಪುಗಟ್ಟೆ ಇಲ್ಲಿ ಜಿಲ್ಲಾಧ್ಯಕ್ಷ ಅಲ್ಲ ಇನ್ನೂರು ಬೇರೆಯವರು ಆಗುತ್ತಿದ್ದರೆ ದಯವಿಟ್ಟು ನೀವು ತಿಳಿಸಿ, ನಾವು ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಿಮ್ಮನ್ನು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡುವ ಇದು ಕೂಡ ನನ್ನಲ್ಲಿದೆ. ಯಾಕೆಂದ್ರೆ ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀನಿ. ಇನ್ನು ನನಗಿಂತ ಜಾಸ್ತಿ ಯಾರು ಕೆಲಸ ಮಾಡಲಿಕ್ಕೆ ನಮ್ಮ ಸಂಘಟನೆಯಲ್ಲಿ ಆಗಲಿ ಅಥವಾ ನಮ್ಮ ಸದಸ್ಯರುಗಳಾಗಲಿ ಕಾರ್ಯಕರ್ತರು ಇದ್ದರೆ ದಯವಿಟ್ಟು ನೀವು ಹೇಳಿ. ನಮ್ಮ ಸಂಘಟನೆ ಜವಾಬ್ದಾರಿನೂ ಕೂಡ ನಿಮಗೆ ನಾವು ಕೊಡಲಿಕ್ಕೆ ತಯಾರಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮನೆಗಳನ್ನು ಮತ್ತು ಬಡವರ ಕಣ್ಣೀರನ್ನು ಒರೆಸುವ ಕೆಲಸಗಳನ್ನು ನಾವು ಮಾಡಬೇಕು. ನಮ್ಮ ಮಾನವ ಹಕ್ಕು ಹೋರಾಟಗಾರರಾದಂತಹ ಸಬೀರ್ ಇಬ್ಬರು ಇದ್ದಾರೆ, KC ರೋಡ್ ಮತ್ತು ಉಲ್ಲಾಲ. ಅವರ ಹತ್ರ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ನಾವು ಸಮಾಜಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ. ಮುಂದಿನ ದಿನಗಳಲ್ಲಿ ಟಿಪ್ಪು ಜಯಂತಿ ನವೆಂಬರ್ 10ರಂದು ಆಗ್ತದೆ. ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಮತ್ತು ಟಿಪ್ಪು ಜಯಂತಿ ಎರಡು ಒಟ್ಟಿಗೆ ಇದೆ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಬೇಕು. ನನಗೆ ಸಹಕಾರ ಕೊಟ್ಟ ದಾನಿಗಳನ್ನು ಕೂಡ ನಾನು ಸ್ಮರಿಸ್ತಾ ಇದ್ದೇನೆ. ನಾನು ಈ ಕೆಲಸ ಮಾಡಬೇಕಾದ್ರೆ ನನಗೆ ಸಹಕಾರ ಮಾಡಿದ ದಾನಿಗಳೇ ನನ್ನ ದೊಡ್ಡ ಒಂದು ಹಿಂದಿನ ನನಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರು. ಅದೇ ರೀತಿಯಲ್ಲಿ ಕಾಣದ ಕೈ ಅಂತ ಒಬ್ಬರು ಇದ್ದಾರೆ, ಅದು ದೇವರು. ಆ ದೇವರು ಮಾತ್ರ ಇದ್ದರೆ ನಮಗೆ ಈ ಕೆಲಸಗಳನ್ನು ಮಾಡಲಿಕ್ಕಾಗುತ್ತದೆ. ಅದೇ ರೀತಿ ನಾವೆಲ್ಲರೂ ಮುಂದಿನ ದಿನಗಳ ಒಟ್ಟಿಗೆ ಸೇರಿ ನಮ್ಮ ಈ ಕಾರ್ಯಕೆಲಸಗಳನ್ನು ಮಾಡಿ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಸಮುದಾಯಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ ನಿಮ್ಮೆಲ್ಲರ ಸದಾ ಆಶೀರ್ವಾದ ಇರಬೇಕಂತ ಕೇಳುತ್ತಾ ನನ್ನೊಂದು ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಅಸ್ಲಾಂ ಅಲೈಕುಂ, ಅದೇ ರೀತಿ ನಮಸ್ಕಾರಗಳು.